ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಾಪಿಕಾಡ್. ಈ ದಿವಸದ ಇನ್ನೊಂದು ಪ್ರಮುಖ ಬೆಳವಣಿಗೆ ಮಂಗಳೂರಿನಲ್ಲಿ ನಡೆದಿರುವಂಥ ಬೆಳವಣಿಗೆ ಬಿರುವೇರ್ ಕುಡ್ಲ ಮತ್ತು ಬಳ್ಳಾಳ್ಬಾಗ್ ಫ್ರೆಂಡ್ಸ್. ಬಿರುವೇರ್ ಕುಡ್ಲ ಮತ್ತು ಬಳ್ಳಾಳ್ಬಾಗ್ ಫ್ರೆಂಡ್ಸ್ ಈ ಎರಡು ಸಂಘಟನೆಗಳ ನಡುವೆ ಅಥವಾ ಈ ಎರಡು ತಂಡಗಳ ನಡುವೆ ಉಂಟಾಗಿರುವಂಥ ವೈಷಮ್ಯ, ತಕರಾರು, ಗಲಾಟೆ, ಆಮೇಲೆ ವಾದ ಪ್ರತಿವಾದಗಳು ಅದು ಕಳೆದ 2-3 ದಿವಸಗಳಿಂದ ಭಾರಿ ತಾರಕಕ್ಕೇರಿತ್ತು. ನಿನ್ನೆ ಪ್ರತಿಭಟನೆ ಕೂಡ ನಡೆಯಿತು. ಇವತ್ತಿನ ಸಂದರ್ಭದಲ್ಲಿ ಇವತ್ತು ಶರಣ್ ಪಂಪ್ವೆಲ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ತಿರುಗಿ ಬಿದ್ದಿದ್ದಾರೆ. ಯಾಕೆ ಶರಣ್ ಪಂಪ್ವೆಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ? ಶರಣ್ ಪಂಪ್ವೆಲ್ ನಿನ್ನೆ ದಿವಸ ಅಂದರೆ ಭಾನುವಾರ ದಿವಸ ಮಂಗಳೂರಿನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ, ಬಳ್ಳಾಳ್ಬಾಗ್ ಫ್ರೆಂಡ್ಸ್ ಪರವಾಗಿ ನಡೆದಂಥ ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ ಬಿರುವೇರ್ ಕುಡ್ಲ ಸಂಘಟನೆ ಬಗ್ಗೆ ನೇರವಾದ ಆರೋಪಗಳನ್ನು ಮಾಡ್ತಾರೆ. ಆ ಆರೋಪ ಬಿರುವೇರ್ ಕುಡ್ಲ ಸಂಘಟನೆಯ ಅಸ್ಮಿತೆಗೆ ಒಂಥರ ಪೆಟ್ಟುಕೊಟ್ಟ ಸ್ವರೂಪದಲ್ಲಿ. ಸೊ ಅದಕ್ಕೆ ಇವತ್ತು ಬಿರುವೇರ್ ಕುಡ್ಲ ಸಂಘಟನೆ ಮತ್ತು ಅದರ ಪದಾಧಿಕಾರಿಗಳು, ಜೊತೆಗೆ ಬಿರುವೇರ್ ಕುಡ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಒಬ್ಬರಾಗಿರುವ ಸಾಮಾಜಿಕ ಕಾರ್ಯಕರ್ತ ಸೇರಿ ಇವತ್ತು ದೀಪು ಶೆಟ್ಟಿಗಾರ್ ಸೇರಿ ಇವತ್ತು ಮಾತಾಡಿದ್ದಾರೆ. ನಾನು ಎಲ್ಲರ ವಿಚಾರಗಳನ್ನು ತೋರಿಸ್ಕೊಂಡು ಹೋಗ್ತೇನೆ. ನಿನ್ನೆಯ ಭಾನುವಾರದ ಪ್ರತಿಭಟನೆಯ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಏನೆಲ್ಲ ಮಾತಾಡಿದರು ಅಂದರೆ ಮೂಲ ಈ ಎರಡೂ ತಂಡಗಳ ನಡುವೆ ಅಥವಾ ಈ ಎರಡು ಸಂಘಟನೆಗಳ ನಡುವೆ ಹಾಗಾಗಿ ಸಣ್ಣ ಮಟ್ಟಿನ ಒಂದು ಭಿನ್ನಾಭಿಪ್ರಾಯಗಳು, ತಕರಾರುಗಳು ಕೇಳಿ ಬರ್ತಾ ಇತ್ತು. ಇತ್ತೀಚೆಗೆ ಒಂದು ಮಟ್ಟದ ಒಡೆದಾಟ ಕೂಡ ನಡೆದಾಗ ಸಹಜವಾಗಿ ಪ್ರಕರಣಗಳು ದಾಖಲಾಗಿತ್ತು. ಅನಂತರ ಅರೆಸ್ಟ್ ಕೂಡ ಆಗಿತ್ತು. ಬಿರುವೇರ್ ಕುಡ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಒಬ್ಬರು ಅರೆಸ್ಟ್ ಆದವರು ಮುಸಲ್ಮಾನ್ ಸಮುದಾಯದ ವ್ಯಕ್ತಿ ಕೂಡ ಇದ್ದರು. ಸೊ ಇದು ಎಲ್ಲ ವಿಚಾರಗಳು ಇಲ್ಲಿ ಒಂದೊಂದೇ ಟರ್ನ್ಗಳನ್ನು ತೆಕ್ಕೊಳ್ಳುತ್ತೆ. ಕೊನೆಗೆ ಅಂತಿಮವಾಗಿ ಶರಣ್ ಪಂಪ್ವೆಲ್ ಬಳ್ಳಾಳ್ಬಾಗ್ ಫ್ರೆಂಡ್ಸ್ ಪರವಾಗಿ ನಿಂತು ಮಾತನಾಡುವಾಗ ಬಿರುವೇರ್ ಕುಡ್ಲ ಸಂಘಟನೆಯನ್ನು ನೇರವಾಗಿ ಇವರು ದೇಶದ್ರೋಹಿಗಳ ಜೊತೆಗೆ ಸಂಪರ್ಕ ಬಿರುವೇರ್ ಕುಡ್ಲ ಸಂಘಟನೆಗೆ ಅನ್ನುವಷ್ಟರ ಮಟ್ಟಿಗೆ ಆರೋಪವನ್ನು ಮಾಡ್ತಾರೆ. ಸೊ ಈ ಆರೋಪಕ್ಕೆ ಇವತ್ತು ಬಿರುವೇರ್ ಕುಡ್ಲ ಸಂಘಟನೆಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೀಪು ಶೆಟ್ಟಿಗಾರ್ ಮುಖಾಂತರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು 2 ವಿಚಾರಗಳನ್ನು ಕೂಡ ತೋರಿಸ್ತೇನೆ. ಪ್ರತಿಭಟನೆ ಸಂದರ್ಭದಲ್ಲಿ ಅಂದರೆ ಬಿರುವೇರ್ ಕುಡ್ಲ ಸಂಘಟನೆಯ ವಿರುದ್ಧ ಬಳ್ಳಾಳ್ಬಾಗ್ ಫ್ರೆಂಡ್ಸ್ ನಡೆಸಿದ ಪ್ರತಿಭಟನೆ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್, ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗೀಯ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಮಾತನಾಡಿದ ವಿಚಾರ ಏನು ಅಂತ. ಅದಾದ ನಂತರ ದೀಪು ಶೆಟ್ಟಿಗಾರ್ ಶರಣ್ ಪಂಪ್ವೆಲ್ಗೆ ಕೊಟ್ಟ ಉತ್ತರಗಳು ಏನು ಅನ್ನೋದನ್ನು ನೋಡ್ತೇನೆ 1 by 1. ಈಗ ಶರಣ್ ಪಂಪ್ವೆಲ್ ಮಾತನಾಡಿದ ವಿಚಾರ 5 ನಿಮಿಷ ಇದೆ. ನೀವು ಜನರಿಗೆ ಮನೆಯನ್ನು ಕಟ್ಟಿಕೊಡ್ತೀರಿ ಅಂತ ಹೇಳಿದ್ದೀರಿ, ಸಾಕಷ್ಟು ಸಮಾಜ ಸೇವೆ ಮಾಡ್ತೇನೆ ಅಂತ ಕೇಳಿದ್ದೀರಿ. ನಾನು ಒಪ್ತೇನೆ, ನಾನು ಅದಕ್ಕೆ ಗೌರವ ಕೊಡ್ತೇನೆ. ಆದರೆ ಈ ಬಿರುವೇರ್ ಕುಡ್ಲ ಎಂಬಂತ ಹೆಸರನ್ನು ಇಟ್ಕೊಂಡು ಈ ಸಮಾಜ ದ್ರೋಹಿ, ಈ ದೇಶದ್ರೋಹಿ, ಈ ಹಿಂದೂ ವಿರೋಧಿ ಮುಸಲ್ಮಾನರನ್ನು ನೀವು ಇಟ್ಟುಕೊಂಡು ನೀವು ಸಂಘಟನೆ ಮಾಡುವುದು ಅದು ಎಷ್ಟು ಸರಿಯಲ್ಲ ಅಂತೇಳಿ ನೀವು ಒಂದ್ಸಲ ಯೋಚನೆ ಮಾಡಬೇಕು. ಸಂಘಟನೆ ಮೇಲೆ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ. ಸಂಘಟನೆ ಮಾಡಿ, ನೀವು ಶಾರದಾ ಉತ್ಸವ ಮಾಡ್ತೀರಿ, ನಮ್ಗೆ ಸಂತೋಷ ಇದೆ. ಇಡೀ ಕರ್ನಾಟಕಕ್ಕೆ ಇವತ್ತು ಹೆಸರು ತಂದುಕೊಟ್ಟಿದೆ ಕುದ್ರೋಳಿಯ ನಮ್ಮ ಈ ನವರಾತ್ರಿ ಕಾರ್ಯಕ್ರಮ. ನೀವು ಹುಲಿವೇಷ ಹಾಕ್ತೀರಾ, ಟ್ಯಾಬ್ಲೋ ಹಾಕ್ತೀರಾ, ಸಾಕಷ್ಟು ಖರ್ಚು ಮಾಡ್ತೀರಾ, ಸಂತೋಷ ನಮಗೆ. ಆದರೆ ಈ ರೀತಿ ಮಾಡಬೇಕಾದ್ರೆ ಈ ರೀತಿಯ ಆಗುವಂಥ ಕೃತ್ಯಗಳನ್ನು ಬಿಟ್ಟುಬಿಡಿ. ಇದನ್ನು ಜನ ಸಹಿಸಲ್ಲ, ಜನ ಒಪ್ಪುವುದಿಲ್ಲ. ಒಂದು ಸಂಘಟನೆ ಹೆಸರನ್ನು ಹೇಳ್ಕೊಂಡು ಈ ರೀತಿ ಕೃತ್ಯ ನಡೆಸಿದರೆ ನಾಳೆ ಮುಂದಿನ ದಿವಸಗಳಲ್ಲಿ ನಿಮಗೆ ಯಾರು ಕೂಡ ಕಾರ್ಯಕರ್ತರು ಸಿಕ್ಕುತ್ತಿಲ್ಲ. ನಾನು ಯಾವುದೇ ಸಮುದಾಯದ ವಿರುದ್ಧ ಮಾತಾಡುವವನಲ್ಲ. ನಮಗಂತೂ ಜಾತಿಯೇ ಇಲ್ಲ.
ನಾವು ಪಕ್ಕ ಹಿಂದೂ, ನಾವು ಹಿಂದುತ್ವಕ್ಕೋಸ್ಕರ, ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥ ಸಂಘಟನೆ. ನೀವು ಜಾತಿಯ ಹೆಸರನ್ನು ಇಟ್ಕೊಂಡು ಸಂಘಟನೆ ಮಾಡ್ತಾ ಇದ್ದೀರಿ, ಒಪ್ತೀನಿ. ಆದರೆ ನೀವು ಹಲ್ಲೆ ನಡೆಸಿದಂಥ ಆ ಹಿಂದೂಗಳು ಯಾರು? ಅದರಲ್ಲಿ ಬಿಲ್ಲವರು ಇರಲಿಲ್ವಾ? 4-5 ಜನ ಬಿಲ್ಲವರು ಹುಡುಗರಿದ್ರು, ಅದರಲ್ಲಿ ಬೇರೆ ಬೇರೆ ಸಮುದಾಯದ ಹುಡುಗರಿದ್ರು. ಹಾಗಾದ್ರೆ ಅವರನ್ನು ನೀವು ಏನಂತ ಹೇಳ್ತೀರಿ? ಯಾವ ರೀತಿ ನೀವು ಯೋಚನೆ ಮಾಡ್ತೀರಿ? ಅದಕ್ಕೋಸ್ಕರ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಇವತ್ತು ಸಿಕ್ಕಿಲ್ಲ. ಹಾಗಾಗಿ ನಾನು ಈ ಪ್ರತಿಭಟನೆಯ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ. ನಮ್ಮ ಉದ್ದೇಶ ಹಿಂದೂಗಳನ್ನು ಒಟ್ಟು ಮಾಡುವುದು, ಹಿಂದೂ ಸಮಾಜವನ್ನು ಒಟ್ಟು ಮಾಡುವುದು. ಸಂಘಟನೆ ನೂರಾರು ಇದೆ. ಇವತ್ತು ನಮ್ಮ ಹಿಂದೂ ಸಂಘಟನೆಯಲ್ಲಿ ಬೇರೆ ಬೇರೆ ಸಂಘಟನೆಗಳಿದೆ. ಆದರೆ ನಮ್ಮದು ಉದ್ದೇಶ ಒಂದೇ, ಹಿಂದುತ್ವ, ಹಿಂದೂ ರಾಷ್ಟ್ರ. ಅದೇ ರೀತಿ ನಿಮ್ಮಲ್ಲಿ ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ನಿಮ್ಮಲ್ಲಿ ಬೇರೆ ಬೇರೆ ಉದ್ದೇಶಗಳಿರ್ಬೋದು. ಆದರೆ ಯಾವತ್ತೂ ನೀವು ಹಿಂದೂ ವಿರೋಧಿ ಚಟುವಟಿಕೆಯನ್ನು ಮಾಡಬೇಡಿ, ದೇಶದ್ರೋಹಿ ಚಟುವಟಿಕೆಗಳಿಗೆ ಬೆಂಬಲ ಕೊಡಬೇಡಿ, ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ಕೊಡಬೇಡಿ. ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸ ಮಾಡಿ. ಹಿಂದೂ ಸಮಾಜ ನಿಮ್ಮೊಟ್ಟಿಗೆ ಇರುತ್ತೆ. ಹಿಂದೂ ಸಮಾಜ ನಿಮ್ಮ ಯಾವ ಕೆಲಸಕ್ಕೂ ನಾವು ಬೆಂಬಲ ಕೊಡ್ತೇವೆ. ಹಾಗಾಗಿ ನಾನು ಪ್ರತಿಭಟನೆಯ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ, ಸಾಧ್ಯ ಇದ್ದರೆ ನೀವು ಎಲ್ಲ ಇಲ್ಲಿದ್ದಂಥ ಎಲ್ಲ ಸಂಘ ಸಂಸ್ಥೆ ಯಾವುದಿದ್ದೀರಿ, ನೀವು ಒಟ್ಟಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನಾವು ಇವತ್ತು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಾವು ಇದನ್ನು ಯೋಚನೆ ಮಾಡ್ತೀವಿ. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಜಿಹಾದಿ ಮಾನಸಿಕತೆ ಇರುವಂಥ ಮುಸಲ್ಮಾನರಿದ್ದಾರೆ, ಅವರಿಗೆ ಹಿಂದೂ ಅಂತ ನೋಡಲ್ಲ. ಅವರು ಹಿಂದೂ ಸಮಾಜ ಅಂತ ನೋಡಲ್ಲ, ಅವರು ದೇವಸ್ಥಾನ ಅಂತ ನೋಡಲ್ಲ, ಅವರು ಮಂದಿರ ಅಂತ ನೋಡಲ್ಲ, ಅಥವಾ ಯಾವುದೋ ಒಂದು ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ಅಥವಾ ಫ್ರೆಂಡ್ಸ್ ಬಳ್ಳಾಲ್ ಬಾಗ್ ಅಂತ ನೋಡಲ್ಲ. ಅವನಿಗೆ ಒಂದೇ ಇರುವುದು, ನಾನೊಬ್ಬ ಮುಸಲ್ಮಾನು ಅಂತೇಳಿ, ನಾನೊಬ್ಬ ಇಸ್ಲಾಮಿಗೋಸ್ಕರ ಕೆಲಸ ಮಾಡ್ತೀನಿ ಅಂತೇಳಿ, ಒಂದೇ ಒಂದು ಉದ್ದೇಶ. ಅದಕ್ಕೋಸ್ಕರ ಅವರು ಯಾರೊಟ್ಟಿಗೆ ಬೇಕಾದರೂ ಸೇರಲಿಕ್ಕೆ ತಯಾರಿದ್ದಾರೆ, ಯಾರೊಟ್ಟಿಗೆ ಸೇರಿ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದಾರೆ. ಅಂಥವರಿಗೆ ದಯವಿಟ್ಟು ನೀವು ಅವಕಾಶ ಕೊಡಬೇಡಿ, ಆಸ್ಪದ ಕೊಡಬೇಡಿ ಅಂಥೇಳಿ ನಾನು ಈ ಪ್ರತಿಭಟನೆಯ ಮುಖಾಂತರ ಹೇಳುತ್ತಾ, NRC ಮತ್ತು CAA ಗಲಾಟೆಯಲ್ಲಿ ಪಾಲ್ಗೊಂಡಿದ್ರು ಈ ಮುಸಲ್ಮಾನರು ಅಂತೇಳಿ. ಅಂದರೆ NRC ಘಟನೆ ಅಂದರೆ ಯಾರಿಗೂ ಹೆಚ್ಚು ಗೊತ್ತಿಲ್ಲ. 2019ನೇ ಇಸವಿಗೆ ಈ ದೇಶದಲ್ಲಿ NRC ಅಂತ ಕಾನೂನನ್ನು ತರಬೇಕು ಎಂಬುದು ಸರ್ಕಾರ ಯೋಚನೆ ಮಾಡಿದಾಗ ಇಡೀ ದೇಶದಲ್ಲಿ ಮುಸಲ್ಮಾನರು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆ ಮಾಡಬೇಕಾದ್ರೆ DC ಕಚೇರಿ ಎದುರುಗಡೆ ಒಂದು ದೊಡ್ಡದಾದಂಥ ಪ್ರತಿಭಟನೆ ಮಾಡಿ ಪೊಲೀಸ್ ವಾಹನಗಳಿಗೆ ಕಲ್ಲನ್ನು ಬಿಸಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅದು ಸಹ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿ ವಾಹನಗಳಿಗೆ ಬೆಂಕಿ, ಪೊಲೀಸರ ಮೇಲೆ ಹಲ್ಲೆ, ಇಂಥ ಒಂದು ಕೃತ್ಯವನ್ನು ಡಿಸೆಂಬರ್ನಲ್ಲಿ ಮಾಡಿದರು. ಆಮೇಲೆ ಗೋಲಿಬಾರ್ ಆಯಿತು, ಇಬ್ಬರು ಅದರಲ್ಲಿ ಸತ್ರು, ನೂರಾರು ಜನರ ಮೇಲೆ ಕೇಸಾಯಿತು. ಅಂಥ ಕೇಸುಗಳಲ್ಲಿ ಹಾಕಿದವರಲ್ಲಿ, ಅಂಥ ಒಂದು ತಂಡದಲ್ಲಿ ಇವನು ಇರ್ಫಾನು ಇದ್ದ. ನನಗೆ ಬಂದ ಮಾಹಿತಿ ಪ್ರಕಾರ ಒಟ್ಟು 12 ಜನ ಇದ್ರು. ಅದರಲ್ಲಿ 7ರಿಂದ 8 ಜನ ಅದೇ DC ಕಚೇರಿಯ ಎದುರು ನಡೆದಂಥ, ಪೊಲೀಸರ ಮೇಲೆ ಕಲ್ಲು ಬಿಸಾಡಿದಂಥ, ಪೊಲೀಸರ ಮೇಲೆ ಸ್ಟೇಷನ್ಗೆ ಬೆಂಕಿ ಕೊಟ್ಟಂಥ ಆ ಘಟನೆಯಲ್ಲಿ ಇದ್ದಂಥ ಆರೋಪಿಗಳು. ಅವರು ಈ ಬಲ್ಲಾಲ್ ಬಾಗಿನ ಇಲ್ಲಿ ಬಂದು ಏಕಾಏಕಿ ಈ ರೀತಿ ಹಲ್ಲೆ ನಡೆಸ್ತಾರೆ ಅಂತ ಕೇಳಿದರೆ ನಾವು ಯೋಚನೆ ಮಾಡಬೇಕಲ್ಲ ಬಂದಿದ್ದಾರೆ. ಎಂಥ ಒಂದು ಪುಣ್ಯವಾದಂಥ ಇದು ಜಾಗ, ಇತಿಹಾಸ ಪ್ರಸಿದ್ಧವಾದಂಥ ಕುದ್ರೋಳಿ ಕ್ಷೇತ್ರ ಇದೆ. ಮಣ್ಣಗುಡ್ಡೆಯಲ್ಲಿ ವರ್ಷ ಆಗುತ್ತಿರುವಂಥ ಮಣ್ಣಗುಡ್ಡೆಯ ಗುರ್ಜೆ ಇದೆ. ಇಂಥ ಒಂದು ಪವಿತ್ರ ಜಾಗದಲ್ಲಿ ಇವತ್ತು ಹಿಂದೂ ಯುವಕರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಹಲ್ಲೆ ನಡೆಸ್ತಾರಂತ ಕೇಳಿದರೆ ಇದನ್ನು ಯಾರು ಕೂಡ ಸುಮ್ಮನೆ ಕುತ್ಕೊಂಡು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ
ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಹಿಂದೂ ಜಾಗರಣ ವೇದಿಕೆಯ ನಾಯಕರಿರ್ಬೋದು, ನಮ್ಮ ಉದ್ದೇಶ ಬಂದದ್ದು ಈ ಪ್ರತಿಭಟನೆಗೆ ಅದು ಒಂದೇ ಉದ್ದೇಶ. ಇವತ್ತು ಹಿಂದೂಗಳ ಮೇಲೆ ಇವತ್ತು ಹಲ್ಲೆ ನಡೆಸಿದ್ದಾರೆ, ಹಿಂದೂಗಳನ್ನು ಕೊಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಪೊಲೀಸ್ ಕಮಿಷನರ್, DCP ಅವರು ಎಲ್ಲರೂ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಬೇಕಾದ್ರೆ ಎಲ್ಲರೂ ಹೇಳಿದ್ರು ಅವರ ವೈಯಕ್ತಿಕ ಗಲಾಟೆ ಇದು. ನಾನು ಹೇಳ್ತೇನೆ ಸ್ವಾಮಿ, ವೈಯಕ್ತಿಕ ಗಲಾಟೆ ಆದ್ರೆ ಯಾಕೆ ಮುಸಲ್ಮಾನ ಯುವಕರನ್ನು ಇವರು ಉಪಯೋಗ ಮಾಡ್ತಾ ಇದ್ದಾರೆ? ವೈಯಕ್ತಿಕ ಗಲಾಟೆ ಆದ್ರೆ ಬರಲಿ, ಎದುರೆದುರು ಅವರ ಹತ್ರ ಗಲಾಟೆ ಮಾಡಲಿ, ಮಾತಾಡ್ಲಿ. ಆದ್ರೆ ವೈಯಕ್ತಿಕ ಗಲಾಟೆಯ ಉದ್ದೇಶವನ್ನು ಇಟ್ಕೊಂಡು ಯಾರು ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಯಾರು ಸಮಾಜ ದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಯುವಕರಲ್ಲಿ ಇವರು ಉಪಯೋಗ ಮಾಡ್ತಾರೆ ಅಂತ ಕೇಳಿದ್ರೆ ಇದು ಯಾವ ನ್ಯಾಯ? ಅದಕ್ಕೋಸ್ಕರ ನಾನು ಪೊಲೀಸ್ ಕಮಿಷನರ್ ಅವರ ಹತ್ರ ಈ ಪ್ರತಿಭಟನೆಯ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇನ್ನು ಅದರಲ್ಲಿ ಆರೋಪಿಗಳು ನೀವು ಬಂಧನ ಮಾಡಲಿಕ್ಕೆ ಇದೆ. ನೀವು ತಕ್ಷಣ ಯಾರು ಆ ಕೃತ್ಯ ನಡೆಸಿದ್ದಾರೆ, ಇದರ ಹಿಂದೆ ಇರುವಂಥ ಸಂಚು ಯಾವುದು, ಯಾರು ಇದರ ಹಿಂದೆ ಇದ್ದಾರೆ ಅಂಥವರನ್ನು ಎಲ್ಲರನ್ನೂ ಬಂಧನ ಮಾಡಿ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರತಿಭಟನೆಯ ಮುಖಾಂತರ ಇವತ್ತು ಇಷ್ಟೊಂದು ಜನ ಈ ಬಳ್ಳಾಲ್ ಬಾಗ್ ಪರಿಸರದಲ್ಲಿ ಇವತ್ತು ನೀವು ಸೇರಿದ್ದೀರಾ. ನಾನು ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಒಬ್ಬ ಪ್ರಮುಖನಾಗಿ ಸಂಘಟನೆ ಕಡೆಯಿಂದ ಬಳ್ಳಾಲ್ ಬಾಗಿನಲ್ಲಿ ನಡೆಯುವಂಥ ಈ ಭಾಗದಲ್ಲಿ ಯಾವುದೇ ಹಿಂದೂ ವಿರೋಧಿ ಚಟುವಟಿಕೆಗೆ ನಾವು ಅವಕಾಶ ಕೊಡುವುದಿಲ್ಲ. ನಾವು ಈ ರೀತಿಯ ಚಟುವಟಿಕೆ, ಈ ರೀತಿಯ ಘಟನೆ ಆದಾಗ ವಿಶ್ವ ಹಿಂದೂ ಪರಿಷತ್ ಖಂಡಿತವಾಗಲೂ ಇಲ್ಲಿಯ ಪರಿಸರದ ಹಿಂದೂಗಳೊಟ್ಟಿಗೆ ಇದ್ದೇ ಇರುತ್ತೆ. ನಾನು ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಬೇರೆ ಬೇರೆ ಹಿಂದೂ ಸಂಘಟನೆಗಳು ಖಂಡಿತವಾಗಲೂ ನಿಮ್ಮ ಒಟ್ಟಿಗೆ ಮುಂದಿನ ದಿವಸಗಳಲ್ಲಿ ಇದೆ ಅಂತೇಳಿ. ಇದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಮತ್ತು ಮಾಜಿ ಬಜರಂಗ ದಳ ಮುಖಂಡ ಶರಣ್ ಪಂಪ್ವೆಲ್ ಅವರು ಮಾತನಾಡಿದಂಥ ವಿಚಾರಗಳು ನೀವು ಕೇಳಿಸಿಕೊಂಡ್ರಿ. ಏನೆಲ್ಲ ವಿಚಾರಗಳನ್ನು ಮತ್ತೇನೆಲ್ಲ ಅಭಿಪ್ರಾಯಗಳನ್ನು ಮತ್ತೇನೆಲ್ಲ ವಾದಗಳನ್ನು ಅವರು ಮುಂದೆ ಇಟ್ಟರು ಅಂತ. ಅವರು ಮಾಡಿದ ಪ್ರತಿಭಟನೆಯನ್ನು ಅವರ ವಾದ ಅಭಿಪ್ರಾಯದ ಮೂಲಕ ಅವರು ಸಮರ್ಥನೆ ಮಾಡಿಕೊಂಡರು. ಮತ್ತು ನಾವು ಯಾಕೆ ಪ್ರತಿಭಟನೆ ಮಾಡಿದ್ದೇವೆ ಮತ್ತು ಯಾಕೆ ನಾವು ಪ್ರತಿಭಟನೆ ಮಾಡಿದ್ದೇವೆ, ಏನು ಉದ್ದೇಶ, ಏನು ವಿಚಾರ, ಏನು ಉದ್ದೇಶ ಮತ್ತು ಏನು ವಿಚಾರ ಅನ್ನೋದನ್ನು ಮುಂದೆ ಇಟ್ಟಿದ್ದಾರೆ. ನಾನು ಈ ಪ್ರತಿಭಟನೆಯ ಮತ್ತು ಶರಣ್ ಪಂಪ್ವೆಲ್ ಅವರ ಈ ಹೇಳಿಕೆಗಳು ಬಿರುವೇರ್ ಕುಡ್ಲ ಸಂಘಟನೆ ಮತ್ತೊಂದಷ್ಟು ಬಿರುವೇರ್ ಅಂದರೆ ಪೂಜಾರಿ ಸಮುದಾಯದ ನಡುವೆ ಇವತ್ತು ಅಥವಾ ನಿನ್ನೆಯಿಂದಲೇ ಭಾರಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನ ಮೂಡಿಸಿದ ವಿಚಾರವಾಗಿತ್ತು. ಯಾಕಂದರೆ ಬಿರುವೇರು ಕುಡ್ಲ ಸಂಘಟನೆ ಒಂದಷ್ಟು ವರ್ಷಗಳಿಂದ ದಸರಾ ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹುಲಿವೇಷವನ್ನು ಏರ್ಪಡಿಸುವಂಥದ್ದು ಮತ್ತು ಸಮಾಜಮುಖಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸಂಘಟನೆ ಅವರಿಗೆ ಶರಣ್ ಪಂಪ್ವೆಲ್ ಅವರ ಹೇಳಿಕೆಗಳು ನೇರವಾಗಿ ಅವರು ಹೇಳಿದಿರುವಂಥ ಅಭಿಪ್ರಾಯಗಳು ಒಂದಷ್ಟು ಮುಖಕ್ಕೆ ಒಡೆದ ರೀತಿಯಲ್ಲಿ ತಟ್ಟಿದೆ. ಅಂದರೆ ಅವರು ಹೇಳುವ ಮಾತಿನಲ್ಲಿ ಒಂದು ಕಡೆ ಹೇಳ್ತಾರೆ, ಅವರು ದೇಶದ್ರೋಹಿ ಸಂಘಟನೆಯವರ ಜೊತೆಗೆ ನಿಮ್ಮ ಸಂಪರ್ಕ, ದೇಶದ್ರೋಹಿ ಜನರ ಜೊತೆಗೆ ನಿಮ್ಮ ಸಂಪರ್ಕ ಅನ್ನುವಂಥ ಅಭಿಪ್ರಾಯದ ಸ್ವರೂಪದಲ್ಲಿ ಶರಣ್ ಪಂಪ್ವೆಲ್ ಮಾತಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಗಳೂರಿನಲ್ಲಿ ಬಿರುವೇರು ಕುಡ್ಲ ಸಂಘಟನೆಯವರು ಮಾತನಾಡಿದ್ದಾರೆ ಮತ್ತು ಶರಣ್ ಪಂಪ್ವೆಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಮತ್ತು ಪ್ರತಿ ಏಟನ್ನು ಕೊಟ್ಟಿದ್ದಾರೆ. ಏನು ಮಾತಾಡಿದ್ದಾರೆ ಅದರ ಕೂಡ ಮುಖ್ಯವಾಗಿ ದೀಪು ಶೆಟ್ಟಿಗಾರ್ ಮತ್ತು ಇಡೀ ಬಿರುವೇರು ಕುಡ್ಲದ ತಂಡ ಏನು ಮಾತಾಡಿದೆ. ದೀಪು ಶೆಟ್ಟಿಗಾರ್ ಸಾಮಾಜಿಕ ಕಾರ್ಯಕರ್ತರು, ಅನೇಕ ಜನಪರ ವಿಚಾರಗಳ ಮೇಲೆ ನಿರಂತರವಾಗಿ ಮಾತನಾಡ್ತಾ ಇರ್ತಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಒಂದೇ ಜಾತಿ, ಒಂದೇ ಮತ, ಒಬ್ಬರೇ ದೇವರು ಎಂಬುದನ್ನು ಅಕ್ಷರಶ ನಮ್ಮ ಬಿರುವೇರು ಕುಡ್ಲ ತಂಡ ಪಾಲಿಸ್ತಾ ಇದೆ. ಕೆಲವರಿಗೆ ಒಂದು ಕರೆಕ್ಟ್ ಆಗಿ ಒಂದು ಸೂಚನೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ ನೋಡಿ,
ದೇಶದ್ರೋಹಿಗಳಲ್ಲಿ ದೇಶಕ್ಕೆ ದ್ರೋಹ ಮಾಡುವವರನ್ನು ನೋಡಿ, ಹೊರತು ಧರ್ಮ ಜಾತಿಗಳನ್ನು ಯಾರು ಕೂಡ ನೋಡ್ಬೇಡಿ. ಒಂದು ಮುಖಂಡರ ಸ್ಥಾನದಲ್ಲಿದ್ದು ಓಕೆ ನಾವು ಕೂಡ ವಿರೋಧಿಸ್ತೇವೆ. ಯಾರು ದೇಶದ್ರೋಹಿಗಳಿದ್ದಾರೆ, ಬೇಡದ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅವರನ್ನು ನಾವು ಕೂಡ ವಿರೋಧಿಸ್ತೇವೆ. ಅವರಲ್ಲಿ ಧರ್ಮ ನೋಡಲ್ಲ, ಜಾತಿ ನೋಡಲ್ಲ. ಅವರನ್ನು ಸಂಘಟನೆಯಿಂದ ಹೊರಗಾಕುವ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಇವತ್ತು ಶರಣ್ ಪಂಪಲ್ ಅವರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಅವರು ನಮ್ಮ ಸಂಘಟನೆಯ ಹೆಸರನ್ನು ಹೇಳಿದ್ದಾರೆ. ನಾವು ಯಾವುದೇ ಸಂಘಟನೆಯ ವಿರುದ್ಧವಾಗಿ ಇವತ್ತು ಮಾತಾಡ್ತಿಲ್ಲ. ಶರಣ್ ಪಂಪಲ್ ಅವರು ಹೇಳಿರುವಂತಹ ಹೇಳಿಕೆಯ ವಿರುದ್ಧ ನಮ್ಗೆ ಇವತ್ತು ಮಾತಾಡ್ಲಿಕ್ಕಿದೆ. ಶರಣ್ ಪಂಪಲ್ ಅವರೇ ಹಿಂದೂ ಸಂಘಟನೆಯಲ್ಲಿ ಇದ್ದು ಗೋವಿನ ಒಳಿತಿಗಾಗಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಇದರ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಹಲವಾರು ಯುವಕರನ್ನು ಒಟ್ಟುಗೂಡಿಸಿ ನಮ್ಮ ಸಮುದಾಯಕ್ಕೆ ಬೇರೆಯವರು ಕೆಟ್ಟದಾಗಿ ಮಾಡಿದಾಗ ಅದರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೀರಾ, ಅಭಿಮಾನ ಇದೆ. ಆದ್ರೆ ಇವತ್ತು ನೀವು ಒಬ್ಬ ನಿಮ್ಮ ಸಂಬಂಧಿ ಎಂಬ ಕಾರಣಕ್ಕೆ ಅವರಲ್ಲಿ ಹೋಗಿ ಅವರಿಗೆ ಸಪೋರ್ಟ್ ಮಾಡಿರುವುದು ನಮಗೆ ನಿಜವಾಗಿ ಒಂದು ತುಂಬಾ ಬೇಸರದ ವಿಷಯ ಆಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅವರು ಹೇಳಿದ್ರು ಬಿರ್ಬಲ್ ಕುಟ್ಲದವರು ಈ ರೀತಿ ಮಾಡಬಾರ್ದಿತ್ತ ಅಂತ. ಅವರು ಒಂದೇ ಒಂದು ಸಲ ನಮ್ಮ ಯಾವುದಾದ್ರೂ ಸಂಘಟನೆಗೆ ಸಂಬಂಧಪಟ್ಟಂತ ಜವಾಬ್ದಾರಿ ಇರುವ ವ್ಯಕ್ತಿಗೆ ಕಾಲ್ ಮಾಡಿದಾರಾ? ಯಾರಿಗಾದ್ರೂ ಒಬ್ಬರಿಗೆ ಕಾಲ್ ಮಾಡಿದಾರೆ ಕೇಳ್ತಿದ್ದೇನೆ. ಶರಣ್ ಪಂಪಲ್ ಅವರೇ ಒಂದೇ ಒಂದು ವ್ಯಕ್ತಿಗೆ ಕಾಲ್ ಮಾಡಿ ಮಾತಾಡಿದ್ರೆ ನೀವು ಆ ನಿಮ್ಮ ಸಂಘಟನೆ ವ್ಯಕ್ತಿ ಈ ರೀತಿ ಮಾಡಿದ್ರೆ ಅಂತ ಕೇಳಿದ್ರೆ ಕೇಳದೆ ನೀವು ಕೇವಲ ಸಂಬಂಧಕ್ಕೆ ಬೆಲೆ ಕೊಟ್ಟು ಇವತ್ತು ಹೋಗಿದ್ದೀರಿ ಎಂಬಂತ ಮನೋಭಾವನೆ ನಮ್ಗೊಟ್ಟಿದೆ. ಈ ರೀತಿ ಮಾಡೋದು ಸರಿಯಾ? ಎಷ್ಟೋ ಜಾತಿಯವರು ನಿಮ್ ಜೊತೆಗಿದ್ದಾರೆ, ನಮ್ಮಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮದವರಿದ್ದಾರೆ. ಒಬ್ಬರನ್ನು ಓಲೈಸಲಿಕ್ಕೆ ಈ ರೀತಿ ಮಾಡೋದು ಸರಿಯಾ ಎಂಬಂತ ಅನುಮಾನ ನಮ್ಮನ್ನು ಕಾಡ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬ ಸಂಘಟನೆ ವ್ಯಕ್ತಿಗೆ ಫೋನ್ ಮಾಡ್ಲಿಲ್ಲ, ಮಾಡಬಹುದಿತ್ತಲ್ಲ. ಬಿರ್ಬಲ್ ಕುಟ್ಲದವರು ಈ ರೀತಿ ಮಾಡಿದ್ರೆ ಸರಿ ಅಂತ ಹೇಳಿ ಪ್ರಮುಖರಿದ್ದಾರಲ್ಲ ಮಾತಾಡ್ಬೋದಿತ್ತಲ್ಲ. ನೇರವಾಗಿ ಹೋಗಿ ಚರ್ಚೆಯಲ್ಲಿ ಮಾತಾಡಿದ್ರೆ ಸರಿಯಾ? ನೀವು ಖಂಡಿತವಾಗಿ ಕೇಳ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೂ ಬೇಜಾರಾಗಿದೆ. ಶರಣ್ ಪಂಪಲ್ ಅವರೇ ನೀವ್ ಹೇಳ್ತೀರಾ ಮುಸಲ್ಮಾನ ಹೇಳ್ತೀರಾ, ನಮಗೆ ಹಲವಾರು ಮಂದಿ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ನಾನು ಸಮಾಜ ಸೇವೆ ಮಾಡುವಾಗ ಹಲವಾರು ಮಂದಿ ನನಗೆ ಹೇಳಿದ್ರು ಶರಣ್ ಪಂಪಲ್ ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ, ಅವರಿಗೆ ಸಿಟಿ ಸೆಂಟರ್ ದುಡ್ಡು ಹಲವಾರು ಮಾಲ್ಗಳಿರ್ಬೋದು, ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಮಾಲ್ಗಳಲ್ಲಿ ಅವರಿಗೆ ಅವರ ಕೆಲಸದವರಿದ್ದಾರೆ, ಅವರ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಸತ್ಯನಾ ಶರಣ್ ಪಂಪಲ್ ಅವರೇ? ಸತ್ಯನಾ ಅಂತೇಳಿ ಜನಗಳಲ್ಲಿ ಯಾವ ರೀತಿ ಮನೋಭಾವನೆ ಇದೆ ಅಂತ ಹೇಳಿದ್ರೆ ಮುಸ್ಲಿಮರ ದುಡ್ಡು ಆಗ್ತದೆ, ಅವರ ಇದು ಸಂಘಟನೆ ಅಂತ ಬಂದಾಗ ಅವರನ್ನು ದೂರ್ತೀರ ಅಂತ ಜನಗಳು ಹೇಳ್ತಿದ್ದಾರೆ. ಆದ್ರೆ ನಾವಿದ್ರ ವಿರುದ್ಧ ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಓಕೆ ನೀವು ನಿರ್ವಹಣೆ ಮಾಡಿ ವ್ಯವಹಾರ ಮಾಡಿ ತಪ್ಪಲ್ಲ. ಯಾಕಂತ ಹೇಳಿದ್ರೆ ನೀವು ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಒಳ್ಳೆಯವರ ಜೊತೆ ವ್ಯವಹಾರ ಮಾಡಿ, ನಮ್ಮ ಸಪೋರ್ಟ್ ಇದೆ, ಏನು ನಾವು ಅದನ್ನು ದೂರುದಿಲ್ಲ. ಅದರಲ್ಲಿ ನಾವು ಜಾತಿ ನೋಡುದಿಲ್ಲ. ನೀವು ಅವರ ಇದ್ರ ನಿರ್ವಹಣೆ ಮಾಡ್ತಿದ್ದೀರಾ, ಇವರ ನಿರ್ವಹಣೆ ಮಾಡ್ತಿದ್ದೀರಾ, ಅದ್ರಲ್ಲಿ ಜಾತಿ ನೋಡಲ್ಲ, ಧರ್ಮ ನೋಡಲ್ಲ. ಯಾಕೆ ಹೇಳಿ? ಒಳ್ಳೆದ ಕೆಟ್ಟದ? ನಮ್ಮ ನಾರಾಯಣ ಗುರುಗಳು ಹೇಳಿರುವಂತದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು, ಒಳ್ಳೆಯದನ್ನು ಪಾಲಿಸಿಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಬದುಕಿ ಅಂತ ಹೇಳಿದ್ದಾರೆ, ಸತ್ಯ ಧರ್ಮವಾಗಿ ಬದುಕಿ ಅಂತ ಹೇಳಿದ್ದಾರೆ. ಅದೇ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಶರಣ್ ಪಂಪಲ್ ಅವರೇ ನೀವು ಇವತ್ತು ನಿಮ್ಮನ್ನು ನೋಡುವಾಗ ಏನ್ ಕಾಣ್ತದೆ ಅಂತ ಹೇಳಿದ್ರೆ ನಮ್ಮ ಸಂಘಟನೆಯನ್ನು ನೀವು ಕೇಳದೆ ಯಾರೋ ಒಬ್ಬ ಹೇಳಿದಂತ ಹೋದಾಗ ಏನೋ ಇಲ್ಲಿ ಜಾತಿಯ ಒಂದು ವಿಷಯ ಕಾಣ್ತದೆ. ನಾವು ಜಾತಿ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ನಾರಾಯಣ ಗುರುಗಳು ನಮ್ಗೆ ಆದರ್ಶವಾದಿಗಳು, ಆ ಜಾತಿ ಈ ಧರ್ಮ ಅಂತ ಹೇಳಲ್ಲ. ಬಟ್ ನಿಮ್ಮನ್ನು ನೋಡಿದಾಗ ಇವತ್ತು ಆ ರೀತಿ ಕಾಣ್ತದಲ್ಲ. ಯಾಕಂದ್ರೆ ಯಾರಲ್ಲೂ ಕೇಳಿಲ್ಲ, ನಮ್ಮ ಸಂಘಟನೆ ಹೆಸರನ್ನು ಅಲ್ಲಿ ಹೇಗೆ ತಂದ್ರು? ಎಷ್ಟೋ ಪ್ರೆಸ್ ಮೀಟ್ ಗಳಾದವು, ಒಂದೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಬಿರ್ಬಲ್ ಕುಟ್ಲ ಹೆಸರು ಸಂಘಟನೆ ಹೆಸರು ಬರಲಿಲ್ಲ. ಇವರ ಹೆಸರು ಹೇಗೆ ತೆಗೆದ್ರು? ಹೆಸರು ತೆಗೆಯುವಂತ ಅಕ್ಕಿ ಇವರಿಗೆ ಯಾರು ಕೊಟ್ಟದ್ದು? ಇವತ್ತು ಶರಣ್ ಪಂಪಲ್ ಅವರು ಹೇಳ್ತಾರೆ ಬಲ್ಲಲ್ ಬಾಗಲ್ಲಿ ನನಗೆ ನಡೆದ ವೈಯಕ್ತಿಕ ವಿಷಯವನ್ನು ಹೇಳ್ತಾರೆ. ಮುಸಲ್ಮಾನ ತರ್ತಾರಲ್ಲ. ಇಷ್ಟು ದಿವಸ ನಾನು ಮೌನ ಇದ್ದೆ. ಯಾಕಂತ ಹೇಳಿದ್ರೆ ನಮ್ಮ ನಡುವೆ ಗಲಾಟೆ ತರಬಾರ್ದು, ನಮ್ಮ ನಡುವೆ ಬಾಂಧವ್ಯ ಇರಬಾರ್ದು. ಅಲ್ಲಿ ಎರಡು ತಂಡಗಳಿದೆ, ಎಲ್ರಿಗೂ ಗೊತ್ತು. ನಮಗೆ ಆಂಟಿಯಾಗಿ ಒಂದು ತಂಡ ಇದೆ ಅಂತ ಗೊತ್ತು, ನನ್ಗೂ ಗೊತ್ತು. ವೈಯಕ್ತಿಕವಾಗಿ ನಾನಲ್ಲಿ ನಡ್ಕೊಂಡು ಹೋಗುವಾಗ ನನ್ಗೂ ಕೂಡ ಅವರಿದ್ದಾರೆ, ಅವರಲ್ಲಿ ನಗಡಿಕೊಂಡು ಹೋಗ್ತೇನೆ. ಆದ್ರೆ ನಾನು ಇವತ್ತು ಹೇಳ್ತೇನೆ ಅಲ್ಲಿಂದ ನಡೆದುಕೊಂಡು ಹೋಗುವಾಗ ಎಷ್ಟೋ ಮಂದಿ ನನ್ನನ್ನು ದುರ್ಗುಟ್ಟಿ ನೋಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ. ನಾನೇನು ದೇಶದ್ರೋಹಿಯ? ಕೇಳ್ತಿದ್ದಕ್ಕೆ ಶರಣ್ ಪಂಪಲ್ ಅವರು ಉತ್ತರ ಕೊಡ್ಬೇಕು. ನೀವಿವತ್ತು ಹೋದ ಸಂಘಟನೆ ಅನೇಕ ಯುವಕರು ನನ್ನಲ್ಲಿ ದುರ್ಗುಟ್ಟಿ ನೋಡ್ತಾರೆ, ನಾವೆಂತ ದೇಶದ್ರೋಹಿ ಕೆಲಸ ಮಾಡಿದೆವು? ಇವರಿಗೆ ವೈಯಕ್ತಿಕವನ್ನು ನೋಡ್ಲಿ, ಸಂಘಟನೆ ಹೆಸರನ್ನು ಯಾರು ತರದು? ನಮ್ಮ ಸಂಘಟನೆಯಲ್ಲಿ ಕೆಲವು ವ್ಯಕ್ತಿಗಳು ಇವರಿಗೆ ಆಗ್ಲಿಲ್ವಾ ವೈಯಕ್ತಿಕವಾಗಿ ಹೋರಾಡ್ಲಿ ಒಡೆದಾಡ್ಲಿ? ಸಂಘಟನೆಯಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಎಷ್ಟೋ ಧರ್ಮಕ್ಕೆ ಸೇರಿದವರಿದ್ದಾರೆ. ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಸಂಘಟನೆಗೆ ಒಳ್ಳೆ ಹೆಸರು ತರಬೇಕಂತೇಳಿ ಹೋರಾಟ ಮಾಡುವ ಎಷ್ಟೋ ಮಂದಿ ಇದ್ದಾರೆ. ಎಷ್ಟೋ ಯುವಕರಿಗೆ ಇವತ್ತು ಸಂಘಟನೆ ಸ್ಫೂರ್ತಿಯಾಗಿದೆ. ಇವರು ಅವರಿಗೆ ಇದು ಮಾಡಿದ್ರು, ಕೆಟ್ಟದ ಹೇಳಿದಲ್ಲ. ಇವತ್ತು ದೀಪು ಶೆಟ್ಟಿಗಳನ್ನು ಹುಟ್ಟಿಸಿದ್ರು ಕೂಡ ಇದೇ ಬಿರ್ಬಲ್ ಕುಟ್ಲ. ನಾನು ಇವತ್ತು ಸಮಾಜ ಪರವಾಗಿ ಮಾತಾಡ್ತಿದ್ದೇನೆ ಅಂದ್ರೆ ಇದಕ್ಕೂ ಕಾರಣ ಬಿರ್ಬಲ್ ಕುಟ್ಲ. ಇದನ್ನ ಹೇಳ್ತಾರಾ? 100 ಜನರನ್ನು ಹುಟ್ಟಾಕಿದಂತ ಕೆಟ್ಟದಾಗುವಾಗ ಬಂದು ಹೇಳುದು, ಅದನ್ನು ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ. ಸಂಬಂಧಪಟ್ಟವರಲ್ಲಿ ಕೇಳಬೇಕು. ಇವರು ಹೇಳಿದ್ರು ಓಕೆ ಮನೆ ಕಟ್ಟಿಕೊಟ್ಟಿದ್ದೀರಾ, ಅದು ಮಾಡಿದ್ದೀರಾ, ಇದು ಮಾಡಿದ್ದೀರಾ. ನಮ್ಮ ಸಂಘಟನೆಯ ಬಗ್ಗೆ ಶರಣ್ ಪಂಪಲ್ ಅವರೇ ಇಷ್ಟು ಒಳ್ಳೆ ಅಭಿಪ್ರಾಯ ನಿಮ್ಮ ಮನಸ್ಸಲ್ಲಿ ಇರುವಾಗ ಒಂದು ವ್ಯಕ್ತಿಗೆ ಕಾಲ್ ಮಾಡಿ ಕೇಳಲಿಕ್ಕೆ ಆಗಿಲ್ವಾ? ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಬಹಳ ಒಳ್ಳೆಯದಾಗಿ ಬಂದಿದ್ರಿ, ಅಷ್ಟು ನಿಮ್ಗೆ ಒಡನಾಟ ಒಳ್ಳೆ ಇರುವಾಗ ಒಂದು ಕಾಲ್ ಮಾಡಿ ಕೇಳ್ಬೋದಿತ್ತಲ್ಲ ನಿಮ್ಮ ಸಂಘಟನೆ ಅವನ ಅಂತ. ಕೇಳಿ ನಂತರ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ. ನೀವು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಕೇಳ್ತೇವೆ. ಯಾಕಂತ ಹೇಳಿದ್ರೆ ವೈಯಕ್ತಿಕ ಹೋಗ್ತಿದ್ರೆ ಇದು ಸಮಸ್ಯೆ ಅಲ್ಲ. ಇವತ್ತು ಬಿರ್ವೇರ್ ಕುಟ್ಲ ಎಂಬಂತ ಒಂದು ಇದಕ್ಕೆ ಬಂದಿದೆ. ಮತ್ತೆ ಜಾತಿ ಹೇಳಿದ್ರು, ಬಿರ್ವೇರ್ ಜಾತಿ, ಪೂಜಾರಿ ಜಾತಿ,
ನಮ್ಮಲ್ಲಿ ಎಲ್ಲ ಜಾತಿಯವರಿದ್ದಾರೆ ಸ್ವಾಮಿ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ. ನಾವು ನೋಡುದು ಸತ್ಯ, ಧರ್ಮ, ನ್ಯಾಯ, ಒಳ್ಳೇದು ಕೆಟ್ಟದು, ಅದು ಮನೋಭಾವನೆ ಅವರಿಗಿರ್ಲಿ. ಇವತ್ತು ನಾವು ಯಾಕೆ ಹಿಂದೆ ಬಿದ್ದಿದ್ದೇವೆ ಅಂತ ಹೇಳಿ ಶರಣ್ ಪಂಪಲ್ ಅವರೇ ನಾನು ಹೇಳ್ತೇನೆ, ನಮ್ಮ ಹಿಂದೂ 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 ಅಂತ ಹೇಳ್ತಿರಲ್ಲ, ಹಿಂದೂ ಹಿಂದೂ ಅಂತ ನಾವು ಯಾಕೆ ಹಿಂದೆ ಬಿದ್ದಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳಲ್ಲಿ ಕೆಲವು ಕಚ್ಚಡ ಕೆಲಸ ಮಾಡುವವರಿದ್ದಾರೆ, ಅವರಿಗೆ ನಾವು ಪೋಷಿಸುವಂತ ಕೆಲಸ ಮಾಡಬಾರ್ದು, ಬುದ್ಧಿ ಹೇಳುವಂತ ಕೆಲಸ ಮಾಡಬೇಕು. ಎಷ್ಟೋ ಮಂದಿ ಯುವಕರು ಇವತ್ತು ದಾರಿ ತಪ್ಪಿದ್ದಾರೆ, ಅದನ್ನು ಸರಿ ಮಾಡುವಂತ ಕೆಲಸ ಮಾಡಬೇಕು. ನಮ್ದೇನಿಲ್ಲ, ಬೇರೆಯವರು ಮಾಡಿದ್ರೆ ತಪ್ಪು, ನಮ್ಮವರು ಮಾಡಿದ್ರೆ ಸರಿ. ಇವತ್ತು ನೀವು ಮಾಡಿದ ವಿಷಯದಲ್ಲಿ ಕರೆಕ್ಟ್ ಆಗಿ ಕುತ್ಕೊಂಡು ನೀವು ಯೋಚಿಸಿ, ಅವರು ಹೇಗೆ, ಎಂತ ಜನ ಏನೆಲ್ಲ ಮಾಡಿದ್ದಾರೆ ಅಂತ ಯೋಚಿಸಿ ನಂತರ ಬನ್ನಿ. ಮತ್ತೆ ನೇರ ಮಾತುಕತೆಗೆ ನಾವು ಕೂಡ ರೆಡಿ ಇದ್ದೇವೆ. ನೀವು ನಮ್ಮ ಸಂಘಟನೆ ನೋಡಿದ್ರೆ ನಮ್ಮ ಸಂಘಟನೆ ಕೆಟ್ಟ ಚಟುವಟಿಕೆ ಏನು ಮಾಡ್ತಾ ಇಲ್ಲ. ನೀವು ಈ ರೀತಿ ಹೇಳಿದ್ರೆ ನಮಗೂ ತುಂಬಾ ಮಂದಿ ಹೇಳಿದ್ದಾರೆ, ಶರಣ್ ಪಂಪಲ್ ಅವರೇ ನಿಮ್ಮ ಬಗ್ಗೆ ತುಂಬಾ ಮಂದಿ ಹೇಳಿದ್ದಾರೆ. ಆದ್ರೆ ನಾವು ಮಾತಾಡುದಿಲ್ಲ. ಯಾಕಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಕೇಳಿ ನಿಮ್ಮಲ್ಲಿ ಮಾತಾಡ್ಬೇಕಂತಿದ್ದೆ. ನೀವು ನಂಗೆ ಇದು ಪರ್ಟಿಕ್ಯುಲರ್ ಆಗಿ ಹೇಳುದಂತ ಹೇಳಿದ್ರೆ, ಎಷ್ಟೋ ಮುಸ್ಲಿಂ ಇದ್ರದ್ದು ಮೇಂಟೆನೆನ್ಸ್ ನೀವು ತಗೊಳ್ತೀರ ಅಂತ 1000 ಮಂದಿ ನನ್ನಲ್ಲಿ ಹೇಳಿದ್ದೆ. ನಾನು ಅದು ನಿಮ್ಮಲ್ಲೇ ಕೇಳಬೇಕು, ಇದರ ತನಕ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಜನಗಳು ಯಾವ ರೀತಿ ಹೇಳ್ತಾರೆ ಎಂಬುದಕ್ಕೆ ನಿಮ್ಗೆ ಇದು ಉದಾಹರಣೆ ಕೊಟ್ಟೆ. ನೀವು ಮಾಡಿದ್ದು ತಪ್ಪಂತ ಹೇಳಲ್ಲ, ಯಾಕಂತ ಹೇಳಿದ್ರೆ ಒಳ್ಳೇದು ಕೆಟ್ಟದ್ದು ನೋಡಿ ವ್ಯವಹಾರ ಮಾಡುದು ಸರಿಯೇ, ಅದು ತಪ್ಪಂತ ನಾನು ಹೇಳಲ್ಲ. ಬಟ್ ನೀವು ಯಾವುದೇ ಒಂದು ಕೆಲಸ ಮಾಡುವಾಗ ಒಂದು ಗೌರವಯುತವಾದ ಸ್ಥಾನದಲ್ಲಿದ್ದು ನಿಮ್ಮ ಬಗ್ಗೆ ಅಭಿಮಾನ ಇರುವಂತ ಎಷ್ಟೋ ಯುವಕರು ನಮ್ಮ ಟೀಮಲ್ಲಿ ಇದ್ದಾರೆ. ನಮ್ಮ ಟೀಮಲ್ಲಿ ಇದ್ದ ಯುವಕರು ಇವತ್ತು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಶರಣನ್ನ ಹೀಗೆ ಮಾಡಿದ್ದು ಸರಿ ಅಂತ ಹೇಳ್ತಿದ್ದಾರೆ. ಅವರಿಗೂ ಬೇಜಾರಾಗಿದೆ. ಅವರ ಬೇಜಾರಿಗೆ ಯಾರು ಉತ್ತರ ಕೊಡ್ತಾರೆ? ಮತ್ತೊಂದು ಮಾತು ಹೇಳಿದೆ, ಒಂದು ಹೇಳಿದ್ರೆ ಆ ಸೆಂಟೆನ್ಸ್ ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು. ಗುರುವಾರ ಕೂಡಲ ಇದೇ ರೀತಿ ಮಾಡಿದ್ರೆ ನಾಳೆ ಸಂಘಟನೆಗೆ ಯಾರು ಬರ್ಲಿಕ್ಕಿಲ್ಲ ಅಂತ. ಒಂದು ಶರಣ್ ಪಂಪಲ್ ಅವರೇ, ನಮ್ಮ ಸಂಘಟನೆಗೆ ಜನರು ಅವರೇ ಹುಡುಕಿಕೊಂಡು ಬರುದು. ಬನ್ನಿ 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 ಅಂತೇಳಿ ನಾವು ಬ್ಯಾನರ್ ಹಾಕಿ ಅಥವಾ ಚೀಟಿ ಕೊಟ್ಟು ಕರೆತಿಲ್ಲ. ನಾನು ಕೂಡ ಹೋದದ್ದು ಸಂಘಟನೆಯ ಒಳ್ಳೆ ಕೆಲಸ ನೋಡಿ. ಫಸ್ಟ್ ನಾನು ಕೂಡ ಏನ್ ಯೋಚಿಸಿದೆ ಅಂತ ಹೇಳಿದ್ರೆ, ನಾನು ಪೂಜಾರಿ ಅಲ್ಲ, ಬಿಲ್ಲವಲ್ಲ, ನಾನು ಬೇರೆ ಕ್ಯಾಸ್ಟ್, ಗುರುವಾರ ಕೂಡಲದ ಜೊತೆ ಒಂದು ಇರ್ತಿದ್ರೆ ಒಳ್ಳೆ ಇರ್ತಿತ್ತಲ್ಲ ಅಂತೇಳಿ ಯೋಚಿಸ್ತಾ ಇದ್ದೆ. ಅದೇ ಸಮಯಕ್ಕೆ ನಂಗೊಂದು ಅವಕಾಶ ಸಿಕ್ಕಿತ್ತು, ಆ ಅವಕಾಶದಿಂದ ಹೋದೆ. ಬರುವವರು ಬರ್ತಾರೆ, ಒಳ್ಳೆ ಕೆಲಸ ನೋಡಿ ಬರ್ತಾರೆ. ನಾಳೆ ಇದೇ ರೀತಿ ಜಾತಿಯ ವ್ಯಾಮೋಹ ಜಾಸ್ತಿ ಆಗಿ, ದುಡ್ಡಿನ ವ್ಯಾಮೋಹ ಜಾಸ್ತಿ ಆಗಿ, ನಾಳೆ ಜನರು ಯಾರಿಗೆ ಬರುವುದು ಕಡಿಮೆ ಆಗ್ತದೆ ಅಂತ ಕೆಲವರು ಯೋಚಿಸ್ಕೋಬೇಕಾಗ್ತದೆ. ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಅಂತ ಹೇಳಲ್ಲ, ಅವರಾಗಿ ನಾವು ಇಂಡಿವಿಜುವಲ್ ಆಗಿ ಹೇಳಲ್ಲ, ಎಲ್ರಿಗೆ ಹೇಳ್ತಿರೋದು. ಯಾವತ್ತೂ ಕೂಡ ನಮಗೆ ದುಡ್ಡಿನ ವ್ಯಾಮೋಹ ಜಾಸ್ತಿ ಆಗಿ, ಅಥವಾ ನಮ್ಮ ಪರ್ಟಿಕ್ಯುಲರ್ ಡೆವಲಪ್ಮೆಂಟ್ ಗಳ ವಿಷಯಗಳು ಜಾಸ್ತಿ ಆಗಿ, ಅಥವಾ ನಾವೇನೋ ಸಾಧಿಸ್ಬೇಕಂತೇಳಿ ಯಾರ್ಯಾರನ್ನು ತುಳಿಲಿಕ್ಕೆ ಹೋದ್ರೆ ನಾಳೆ ಜನ ಯಾರಿಗೆ ಕಡಿಮೆ ಆಗ್ತದೆ? ದೇವರು ನೋಡ್ತಾರೆ. ಯಾಕಂತೇಳಿ ನಾವು ನಾರಾಯಣ ಗುರುಗಳ ವೇದವಾಕ್ಯವನ್ನು ಪಾಲಿಸ್ತಾ ಹೋಗ್ತಾ ಇರೋದು. ದೇವರಿದ್ದಾರೆ, ದೇವರನ್ನು ನಂಬಿ ಹೋಗುವ ಕಾರಣ ಸತ್ಯ ಧರ್ಮಕ್ಕೆ ಖಂಡಿತ ಅವರು ನಮ್ಗೆ ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಹೇಳಿಕೆ ಕೊಡುವ ಮುಂಚೆ ದೊಡ್ಡ ದೊಡ್ಡ ನಾಯಕರು ನೀವು ಜಸ್ಟ್ ಆ ಒಂದು ಸಂಸ್ಥೆ ಬೆಳೆಸಿ ಕಳಿಸಿ, ದೊಡ್ಡ ಸಂಸ್ಥೆ, ಅದ್ರ ಒಬ್ಬರಲ್ಲಿ ಕೇಳಿ, ಬಾಂಧವ್ಯ ಇದ್ದ ಕಾರಣ ಕೇಳಿ. ಖಾಲಿ ಮದುವೆಗೆ ಅಥವಾ ಈ ಕಾರ್ಯಕ್ರಮ, ಊದು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಬಂದೆ ಬಾಂಧವ್ಯ ಒಳ್ಳೆಯದೇ ಹೇಳುದಲ್ಲ. ಯಾರಾದ್ರೂ ಕೆಟ್ಟದಾಗಿ ಹೇಳಿದಾಗ ಅವರಲ್ಲಿ ಮಾತಾಡಿ ಅಥವಾ ಅವರು ಮಾಡುವ ಸೇವೆಗಳ ಬಗ್ಗೆ ತಿಳಿದು ಬಾಂಧವ್ಯ ಬೆಳೆಸಬೇಕು. ಇವತ್ತೇನಾಗಿದೆ ಗೊತ್ತಾ? ಇವತ್ತು ಬಾಂಧವ್ಯ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಬರುದು, ಕೈ ಕೊಡುದು, ಹೋಗುದು, ಅದು ಬಾಂಧವ್ಯ ಅಲ್ಲ. ಬಾಂಧವ್ಯ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಏನಾದ್ರೆ ಸಮಸ್ಯೆ ಆದಾಗ ಅದನ್ನು ಒಟ್ಟು ಮಾಡುವಂತ ಕೆಲಸ ಮಾಡ್ಬೇಕು. ಹಿಂದೂಗಳಲ್ಲಿ ವಿಭಜನೆ ಆಗ್ತಿದೆ, ಅದನ್ನು ಸರಿ ಮಾಡುವ ಕೆಲಸವನ್ನು ಮಾಡ್ಬೇಕು. ಇಲ್ಲಿ ಇಂಥ ನಾಯಕರುಗಳ ಜಾತಿ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಬಿಲ್ಲವ, ಬಿರುವೇರು, ನಿಮ್ಮ ಜಾತಿಯವರದ್ದು ಎಂತ ಅಂತ ನನ್ಗೆ ಎಂತ ವಿಚಿತ್ರ ಆಗ್ತಿದೆ. ನಾನು ಹೇಳುದು ಇಷ್ಟೇ, ದೇಶ ಸದೃಢವಾಗಿ ಬೆಳಿಬೇಕಂತ ಹೇಳಿದ್ರೆ ಅಂತ ಪ್ರಧಾನಮಂತ್ರಿ ಅವರು ಹೇಳ್ತಿದ್ದಾರೆ ಸಬ್ಕೆ ಸಾಥ್ ಅಂತ. ಇಲ್ಲಿ ಇವರು ನೋಡಿದ್ರೆ ಮುಸ್ಲಿಂ ಪದ ಯಾಕೆ ಯೂಸ್ ಮಾಡ್ತೀರಾ? ಕೆಟ್ಟವರು ಒಳ್ಳೆಯವರು, ಓಕೆ, ಒಂದೊಂದು ಧರ್ಮದಲ್ಲಿ ಕೆಟ್ಟವರಿದ್ದಾರೆ, ಅದನ್ನು ದೂರುವ, ಹೊರಗೆ ಹಾಕುವ. ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡಲ್ಲ, ಅಂತ ಭಯೋತ್ಪಾದಕರಿಗೆ ನಾವು ಸಪೋರ್ಟ್ ಮಾಡಲ್ಲ. ಹೀಗೆ ನಾವು ಎಲ್ಲರನ್ನು ಒಂದೇ ರೀತಿ ನೋಡಿದ್ರೆ ನಾಳೆ ಆ ಒಳ್ಳೆಯ ವ್ಯಕ್ತಿಗಳ ಮನೋಭಾವನೆ ಏನಾಗ್ತದೆ? ಇವತ್ತು ನಮ್ಮ ಸಂಘಟನೆಯಲ್ಲಿ ಎಷ್ಟೋ ಮಂದಿ ಒಳ್ಳೆಯ ಮುಸ್ಲಿಮರಿದ್ದಾರೆ. ಕೆಟ್ಟ ಮುಸ್ಲಿಂ ಒಳ್ಳೆ ಮುಸ್ಲಿಂ ಅಂತ ಬರುದು ಅವರ ಧರ್ಮದಲ್ಲ, ಅವರ ನಡವಳಿಕೆಯಿಂದ. ನಮ್ಮಲ್ಲಿ ಎಷ್ಟೋ ಮಂದಿ ಒಳ್ಳೆಯವರಿದ್ದಾರೆ. ನೀವು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಾಗ, ಪ್ರತಿಯೊಬ್ಬರನ್ನು ಈ ರೀತಿ ಕೀಳಾಗಿ ಮಾಡಿದಾಗ, ಆಗ ಅವರ ಮನೋಭಾವನೆ ಯಾವ ರೀತಿ ಆಗ್ತದೆ? ಹಿಂದೂಗಳ ಮೇಲೆ ದ್ವೇಷ ಹೋಗ್ತದೆ. ಯಾರು ಈ ದ್ವೇಷವನ್ನು ಹುಟ್ಟಿ ಹಾಕಿದ್ದು? ನಾನು ಹೇಳುದಿಷ್ಟೇ, ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಇದ್ದೀರಾ, ಒಂದು ಸಂಘಟನೆ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚಿಸ್ಕೊಂಡು ಮಾತಾಡಿ. ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ಕೂಡ ಇಲ್ಲಿ ಮಾತಾಡ್ಬೇಕು ಶರಣ್ ಹಾಗೆ ಅಂತ ಯಾರು ಯೋಚಿಸಿರ್ಲಿಲ್ಲ. ಯಾಕಂದ್ರೆ ನೀವು ಮಾಡುವಂತ ಕೆಲವು ಒಳ್ಳೆ ಕೆಲಸಗಳನ್ನು ಹೆಚ್ಚಿನ ಮಂದಿಗಳು ನೋಡ್ತಾ ಇದ್ರು. ಇವತ್ತು ಆ ಸಂದರ್ಭ ಯಾರು ಒದಗಿಸಿಕೊಟ್ರು? ನಿಮ್ಮಿಂದಾಗಿ ಇವತ್ತು ನಾವಿಲ್ಲಿ ಮಾತಾಡುವಾಗ ಆಗಿದೆ, ಇದಾಗಿದೆ. ಇದಕ್ಕೆ ನೀವು ನಮ್ಮ ಸಂಘಟನೆ ಹೆಸರು ಕೇಳಿದಕ್ಕೆ ನೀವು ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು. ಯಾಕಂತ ಹೇಳಿದ್ರೆ ಸಂಘಟನೆಯಲ್ಲಿ ಎಷ್ಟೋ ಮಂದಿ ನಿಷ್ಠಾವಂತರಿದ್ದಾರೆ, ಎಷ್ಟೋ ಮಂದಿ ಇದ್ದಾರೆ. ಆ ರೀತಿ ಹೇಳಿದ್ರೆ ರಾಜಕೀಯದಲ್ಲಿ ಎಷ್ಟೋ ಬ್ಲೂ ಫಿಲ್ಮ್ ನೋಡಿದವರನ್ನ ಹಾಕ್ತೀರಾ, ಅಥವಾ ರಾಜಕೀಯದಲ್ಲಿ ಎಷ್ಟೋ ಅನಾಚಾರ ಮಾಡಿದವರನ್ನ ಹಾಕ್ತಾರೆ. ಆಗ ಇಡೀ ಪಕ್ಷವನ್ನು ದೂರ್ಲಿಕ್ಕೆ ಆಗ್ತದ? ನೀವು ದೂರ್ಲಿಕ್ಕೆ ನಡೀತೀರಾ? ಯಾವುದಾದ್ರೆ ಪಕ್ಷವನ್ನು ಒಬ್ಬ ಅನಾಚಾರ ಮಾಡಿದ್ರೆ ವ್ಯಕ್ತಿಯನ್ನು ದೂರಲ್ವಾ? ಇಲ್ಲಿ ವ್ಯಕ್ತಿಗಳ ಪ್ರಾಬ್ಲಮ್ ಆದಾಗ ನಮ್ಮ ಸಂಸ್ಥೆ ಹೆಸರಿಗೆ ಬಂತು. ಸಂಸ್ಥೆ ಹೆಸರು ಹೇಳುವ ನೈತಿಕ ಹಕ್ಕು ನಿಮ್ಗೆ ಯಾರು ಕೊಟ್ಟದ್ದು? ಯಾರಲ್ಲಾದ್ರೆ ಮಾತಾಡಿದ್ರೆ, ಯಾರಲ್ಲಾದ್ರೆ ಕೇಳಿದ್ರೆ ನೀವು ಮಾತಾಡಿದ್ದು ಖಂಡಿತವಾಗಿ ತಪ್ಪಂತ ಹೇಳ್ತೇನೆ. ಇದಕ್ಕೆ ಇವರು ಬಹಿರಂಗವಾಗಿ ಕ್ಷಮೆ ಮೂಲಕ ಕೇಳಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಇದು ಶರಣ್ ಪಂಪ್ವೆಲ್ ಅವರು ಪ್ರತಿಭಟನೆಯ ಒಂದು ಸಂದರ್ಭದಲ್ಲಿ ಮಾತನಾಡಿದ
ಮಾತು ಅಭಿಪ್ರಾಯ ಹೇಳಿಕೆಗಳಿಗೆ ಬಿರುವೇರು ಕುಡ್ಲ ಸಂಘಟನೆಯವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ವಿಚಾರ. ಬಿರುವೇರು ಕುಡ್ಲ ಸಂಘಟನೆಯವರು ಆಯೋಜಿಸಿದ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ದೀಪು ಶೆಟ್ಟಿಗಾರ್ ಅವರು ಬಿರುವೇರು ಕುಡ್ಲ ಸಂಘಟನೆ ಪದಾಧಿಕಾರಿ ಅವರು ಮಾತನಾಡಿದ ಅಭಿಪ್ರಾಯ ಅಥವಾ ಶರಣ್ ಪಂಪೇಲ್ ಅವರಿಗೆ ನೇರವಾಗಿ ಕೊಟ್ಟಂತ ಉತ್ತರಗಳು. ನಮ್ಮನ್ನು ಕೆಣಕಿದ್ದೀರಿ ಮತ್ತು ನಾವು ನಿಮ್ಮ ವಿರುದ್ಧ ಮಾತನಾಡುವಂತೆ ಒಂದು ಅವಕಾಶವನ್ನು ನೀವೇ ಹುಟ್ಟುಹಾಕಿದ್ದೀರಿ ಅನ್ನುವಂಥ ನೆಲೆಯಲ್ಲಿ ದೀಪು ಶೆಟ್ಟಿಗಾರ್ ಅವರು ಮಾತಾಡಿದ್ದಾರೆ. ಎಸ್, ಈ ನಡುವೆ ನಮ್ಮ ಜೊತೆಗೆ ಬಿರುವೇರು ಕುಡ್ಲ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಉದಯ್ ಪೂಜಾರ್ಲೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇತ್ತೆ ಕೋಡೆಡ್ದ ಪೊಕ್ಕ ನಡತೊಂದುಪ್ಪನ ಈ ಒಂಜಿ ವಾದ ವಿವಾದ ಶರಣ್ ಪಂಪೇಲ್ ಬಿರುವೇರು ಕುಡ್ಲದ ಅಪೋಸಿಟ್ ಆದ್ ಅಥವಾ ಎಗೇನ್ಸ್ಟ್ ಆದ್ ಆ ಪಾತ್ಯರ್ನ ಅಭಿಪ್ರಾಯ ಎಂಕಲ್ ತೊಜಿಪಾಯ ಅಂಚನೆ ನಿಖಿಲಿನ ಸಮರ್ಥನೆ ಮಂತೊಂದು ಬಿರುವೇರು ಕುಡ್ಲ ಸಂಘಟನೆ ಸಮರ್ಥನೆ ಮಂತೊಂದು ಬಿರುವೇರು ಕುಡ್ಲ ಸಂಘಟನೆ ದಕ್ಲ ಪಾತ್ಯರ್ನ ಇಟ್ಲ ಬಾರಿ ಮುಖ್ಯವಾದ ದೀಪು ಶೆಟ್ಟಿಗಾರ್ ಪಾತ್ಯರ್ನ ವಿಷಯ ಎಂಕಲ್ ಮುಲ್ಪ ತೋಜಿಪಾಯ ರೆಡ್ಡು ಸಂಘಟನೆ ದಕ್ಕಲ್ಲ ಪಾತ್ಯರನ್ನು ತೋಜಿಪಾಯ ಇತ್ತೆ ಎನ್ನ ಮೂಲಭೂತ ಬೇಸಿಕ್ ಪ್ರಶ್ನೆ ಇರೇಗ ಇಂಚಿನ ಅಂದ್ಪಂಡ ಇಂಚಿತ್ತನ ಒಂಜಿ ತಕರಾರು ಉಂಡತೆ ಮೂಲ ತಕರಾರು ಉಂಡಾಯರೆ ದಾದ ಕಾರಣ ಅಂದ್ ಇತ್ತೆ ಬಿರುವೇರು ಕುಡ್ಲ ಸಂಘಟನೆ ಎಂಕಲ್ ತೂತ ಸುಮಾರು ವರ್ಷದಿಂದ ಯಾನು ಎಕಡ್ಲ ಪಂಡೆ ಈ ನಮ್ಮ ಕರಾವಳಿ ಭಾಗ ನಡಪುನಂಚಿತ್ತನ ಧಾರ್ಮಿಕ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ಸಮಾಜಮುಖಿ ಸೇವೆಡ್ ಮಾತ ಬಾರಿ ಸಕ್ರಿಯವಾದ ಭಾಗವಹಿಸೊಂದು ಉಪ್ಪುನಂಚಿತ್ತನ ಒಂಜಿ ಸಂಘಟನೆ ನಾವು ಊರವ್ರ ಮೇಲೆ 10 ಜನಕ್ಕೆಲ್ಲ ತೆರಿದನು ಇಂಚಿತ್ತನ ಸಂದರ್ಭ ಇಂಚಿತ್ತನ ಒಂಜಿ ತಕರಾರ್ಗ ದಾದ ಮೂಲ ಕಾರಣ ದಾದ ಅಂದ್ ದಾಲೇಜಿ ಸರ್ ದಯಪಂಡ ಅತಿ ಶರಣ್ ಪಂಪೇಲ್ ಇಂಚೆ ದಾಯಕ ಮಂತ್ರ ನಿಂಕ್ಲಿಗೆ ಗೊತ್ತುಜಿ ದಯಪಂಡ ನಿರ್ದ ಅವು ಉಂದಿತ್ತ ಅಕಲು ಪ್ರತಿಭಟನೆ ಮನ್ಪುನ ರದ್ದಿನರ್ ದುಂಬು ಶರಣ್ ಪಂಪೇಲ್ ಎಂಕ್ಲಿಗೆ ಈ ಗೋವಿಗಾಗಿ ಮೇವು ಅನ್ಪುನ ಒಂಜಿ ಉಂದಿತ್ತಂದ ಕಾರ್ಯಕ್ರಮ ಐಟ್ ಸಮೇತ ಎಂಕುಲು ಒಂಜಿ ಲಾರಿ ಇಡೀ ಎಂಕುಲು ಒಂದು ಕಾಡಪಡದ ಅಪಗ ಶರಣ್ ಪಂಪೇಲ್ ಒಂದು ದಾದಾಂಡ ಪಂಡ ಇತ್ತೆ ಶರಣ್ ಪಂಪೇಲ್ ಒಂದು ಎಂಕ್ಲಿಗ್ಲ ಒಂಜಿ ರಕ್ಷಿತ್ ಕೊಟ್ಟದಿ ಪನ್ಪುನೆವರಿ ಉಲ್ಲೆ ಬಲಾಲ್ ಬಾಗ್ದೆ ಎತ್ತು ನಾಗುದಿ ತಲ್ತ ಜವನೆ ಆಯ್ಗ್ಲ ಒಂಜಿ ಎಂಕ್ಲ ಬಿರುವೇರು ಕುಡ್ಲ ದಕ್ಲ ದುಂಬೂರ್ ದಿಂಜಿ ಒಂಚೂರು ದಾದಾನ ಅಂತ ಕಿರಿಕಿರಿ ಪೂರ ಉಂಡು ಎಂಕಲ ಸಂಘಟನೆ ಜವನೆ ಅನ್ನೊಟ್ಟಿಗೆ ಆಂಡ ಇತ್ತೆ ಈ ರಕ್ಷಿತ್ ಕೊಟ್ಟರಿ ಶರಣ್ ಪಂಪೇಲ್ಗೆ ಸಂಬಂಧ ರಕ್ಷಿತ್ ಕೊಟ್ಟರಿ ಶರಣ್ ಪಂಪೇಲ್ ಸಂಬಂಧ ಶರಣ್ ಪಂಪೇಲ್ ಇತ್ತೆ ಹಿಂದೂ ಸಂಘಟನೆ ಅನ್ಬೋದು ಜಾತಿಗೆ ಒಂದು ಮಂತದ ಈ ನಮ್ಮ ಮಂಚಿಲಕ ಒಂದು ಶರಣ್ ಪಂಪೇಲ್ ಎಂಗ್ಲು ಒಂಜಿ ಹಿಂದೂ ಸಂಘಟನೆ ಲೀಡರ್ ಅನ್ನ ಎಂದಿತ್ತ ಅಂಡ್ ಶರಣ್ ಪಂಪೇಲ್ ಇಂಚೆ ದಾಯಿಗ್ ಮಂತೊಂದು ಅದಕ್ಕೆ ಗೊತ್ತಾಯ್ತು ಶರಣ್ ಪಂಪೇಲ್ ಕೇಂದ್ರ ನಂಗೆ ಫೋನ್ ಮಂತ್ ಕೇಂದ್ರಲಿ ಆ ವಿಚಾರ ಎಂಗಲೇಟ ಮಾತಾ ಜಾತಿ ಧರ್ಮ ದಕ್ಕಲು ಮಾತಾ ಜಾತಿ ದಕ್ಕಲು ಬಿರುವೇರು ಕುಡ್ಲ ಇದು ಉದಯ್ ಪೂಜಾರ್ಲೆ ಬಿರುವೇರು ಕುಡ್ಲ ಸಂಘಟನೆ ಮಾತಾ ಜಾತಿ ಸಮುದಾಯದಕ್ಕೆಲ್ಲ ಸದಸ್ಯರಾದುಲ್ಲರು ನಿರ್ಪಣೊಂದುಲ್ಲಾರು ಖಾಲಿ ಬಿರುವೇರೆಗ್ ಖಾಲಿ ಪೂಜಾರ್ಲೆಗೆ ಮಾತ್ರ ಸಂಘಟನೆ ಹತ್ತು ಈಜಿ ಖಾಲಿ ಪೂಜಾರ್ಲೆಗೆ ಮಾತ್ರ ಎಂಗುಲು ಮಂತಿನ ಒಂಜಿ ಎಂಗು ಪ್ರತಿ ತಿಂಗೊಲ್ಲ ಎಂಗುಲು 50,000 ಕ್ಯಾನ್ಸರ್ ಪೇಷಂಟ್ ನಕ್ಲೆ ಎಂಗುಲು ಡೊನೇಟ್ ಮಂತಂದುಲ್ಲ ಮುರಾಣಿ ಎಂಗುಲು 23 ಲಕ್ಷದ ಆಂಬುಲೆನ್ಸ್ ಪಾಡ್ಯ ಎಂಕಲಿಗೆ ಆ ಮಾತ ಜಾತಿ ದಕ್ಕಲು ಎಂಕ್ಲಿಗೆ ಸಪೋರ್ಟ್ ಮಂತೊಂದುಲ್ಲೇರು ಅಂಚದ ಎಂಕಲು ಮಾತಿರ್ಲೈತೆ ಎಂಕುಲು ಇವನ್ ಸಂಘಟನೆ ದಕ್ಕುಲ ಗಾಡಿನ ಆಂಬುಲೆನ್ಸ್ ಎಂಕ್ಲು ಕೊರೊಂದುಲ್ಲ ಪ್ರತಿ ತಿಂಗಳಿಗೆ ಎಂಕ್ಲಿಗೆ 75,000 ಮುಟ ಎಂಕ್ಲಿಗೆ ಆ ಆಂಬುಲೆನ್ಸ್ ಎಂಕ್ಲಿಗೆ ಬರ್ಪುಂಡು ಮೇಂಟೆನೆನ್ಸ್ ಬರ್ಪುಂಡು ಅಂಚನೆ ಎಂಕುಲು ಪ್ರತಿ ತಿಂಗಳು ಎಂಕುಲು 50,000 ಲಕ ಮಾತ ಜಾತಿ ಧರ್ಮದ ಕೊರೊಂದುಲ್ಲ ಐಟ್ ಎಂಕ್ಲು ಓ ಎಂಕುಲು ಬಿಲ್ಲವಾಸ್ ಪಂತು ಪೂಜಾ ಬಿಲ್ಲವಾಸ್ ಎಂಕುಲು 10 ಒಂದು ಮಂತ್ ಐಟ್ ಒಂಜಿ 5 ಬಿಲ್ಲವಾಸ್ 5 ಮಾತ ಜಾತಿ ದಕ್ಲಿಕ್ಕೆ ಕೊರೊಂದುಲ್ಲ ನಮ್ಮ ಇತ್ತೆ ನಿಖಿಲ್ ಸೇವೆ ಕೊರ್ಪುನ ಖಂಡಿತ ಮಾತ ಜಾತಿ ಸಮುದಾಯ ದಾಖಲೆಗೆ ಯಾನಕ್ಕೆ ಏನೊಂದು ನಿಖಿಲ್ನ ಸಂಘಟನೆ ಸದಸ್ಯರಾದ ಬಿರುವೇರು ಮಾತರೆ ಉಪ್ಪುನೆ ಅತ್ತು ಬೇತೆ
ಸಮುದಾಯದಕ್ಕಲ್ಲ ಉಳ್ಳೇರ ಬೇತೆ ಜಾತಿದಕ್ಕಲ್ಲ ಮಾತ ಸಮುದಾಯದಕ್ಕೂ ಉಳ್ಳೇರು ಮಾತ ಸಮುದಾಯದಕ್ಕೂ ಅಪ್ಪ ಪುದರ್ ಮಾತ್ರ ಬಿರುವೇರ್ ಕುಡ್ಲ ಅಂಡ ಮಾತ ಜಾತಿ ಸಮುದಾಯದಕ್ಕಲ್ಲ ಉಳ್ಳೇರು ಕೊಡ್ಲ ಅಂಡ ಮಾತ ಸಮುದಾಯದಕ್ಕೂ ಉಳ್ಳೇರು ಓಕೆ ಓಕೆ ಅಪ್ಪಕಂಡ ಈ ಎಂಕಲ್ಲ ಅಕುಲ್ ತುಲೆ ಎಂಕಲ್ ಮನ್ಪುನ ಈ ಬೇಲ್ಡ ನೆಟ್ ಮಾತೆಲ್ಲ ಬತ್ತ ಸೇರಿದ ಎಂಗಳೊಟ್ಟಿಗೆ ಸಾಕಾರ ಮಂತುಂದುಲ್ಲೇರು ಯಾಕಂಡ ಮಾತ ಜಾತಿ ಧರ್ಮ ತಕ್ಕಲ್ಲ ಸಪೋರ್ಟ್ ಮಾಡ್ಬೇಕು ಎಂಕ್ಲ ಅವು ಮಸ್ತ್ ಖುಷಿ ಆಪುಂಡು ನೀವು ಒಂದು ಸಂಘಟನೆ ಮಸ್ತ್ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಈ ಶರಣ್ ಪಂಪಲ್ ದಾಯಕಿಂಚ ಇಂಚಿನ ಸ್ಟೇಟ್ಮೆಂಟ್ ಕೊಡು ನಾನು ಇಂಗ್ಲಿಗೆ ಪೂರೈಗ್ಲಿ ಇಂಗ್ಲಿಗೆ ಒಂದು ಆಶ್ಚರ್ಯ ಆಗ್ತದೆ ಇತ್ತ ಈರ್ ಪನ್ಪನಿ ಶರಣ್ ಪಂಪುಯಲ್ ರಕ್ಷಿತ್ ಕೊಟ್ಟಾರಿನ ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ದ ರಕ್ಷಿತ್ ಕೊಟ್ಟಾರಿನ ಪರವಾದ ಅರ್ನ ಜಾತಿದ ನೆಲೆಟ್ಟು ಪೋದು ಅರ್ನೊಟ್ಟಿಗೆ ಉಂತದು ಸಪೋರ್ಟ್ ಮಂತೇರು ನೀರ್ ಪನ್ಪುನ ಅಂದ್ ಖಂಡಿತ ಒಂದು ದಯಮಂಡ ಶರಣ್ ಪಂಪಲ್ ಒಟ್ಟಿಗೆ ಉಪ್ಪುನ ಕುಲ್ಲ ಅಕ್ಲೇಗ್ಲ ಒಂದು ಐತ ಬಗ್ಗೆ ಗೊತ್ತಾದ ದಯಮಂಡ ನಿಜವಾದ ಅಲ್ಪ ದಾದ ಬಂಡ ಕುದ್ರೋಲಿದ ಅಕ್ಲೇಗ್ಲ ಬಲ್ಲಲ್ ಬಾಗ್ ರಕ್ಷಿತ್ ಕೊಟ್ಟಾರ್ನಕ್ಲೆ ಗಲಾಟೆ ಆತೀನಿ ಶರಣ್ ಪಂಪಲ್ ಬಿರ್ವೇಲ್ ಕುಡ್ಲದ ಪುತದ ಅಲ್ಪ ಒಂದು ಮಂತಂಡ ಬಿರ್ವೇಲ್ ಕುಡ್ಲ ದಾದ ಮಂತಂಡ ಬಿರ್ವೇಲ್ ಕುಡ್ಲದ ತಪ್ಪ ಮಂತಂಡ ಡಿಪಾರ್ಟ್ಮೆಂಟ್ ದಕ್ಕಲು ಅಕುಲ್ ತುಪ್ಪೇರ್ ಅದು ಬಿರ್ವೇಲ್ ಕುಡ್ಲ ದಕ್ಕಲು ಎತ್ತನೆ ಡಿಪಾರ್ಟ್ಮೆಂಟ್ ದಕ್ಕಲು ಮಂತೇರ ಅದೇ ಈ ರಕ್ಷಿತ್ ಕೊಟ್ಟನ ಹುಡುಗ ಜವಣೇರ್ 11 ಗಂಟೆ ರಾತ್ರಿಗೆ ಗುರ್ಚಿ ದೀಪೋತ್ಸವ ಸಮಿತಿ ಅಲ್ಪ ಉಂಟುದು ಈ ಒಂಚೂರು ಡ್ರಿಂಕ್ಸ್ ಪೂರ ಮತ್ತೆ ಪೊಲೀಸ್ ದಾಖಲ ಹಾಕಿ ಟಾಕಿಂದ ನೆಲಕ್ಕೆ ಪೂರ ಹಾಕಿದ್ರು ಐಗೋಸ್ಕರ ಕೇಸ್ ಆತಿ ನಾವು ಅವನು ಅಕಲ ಅಕುಲ ಒಂದು 7 ಜನ ಜೈಲಿಗೆ ಹೋಗ್ತೇರು ಅವ್ ಜೈಲು ದಯಬಲಿ ಮಾಡ ಅಕುಲ ಅಲ್ಪ ಪೊಲೀಸ್ ದಾಖಲೆ ಮಿತ್ತೆ ಒಂದು ಮಂದಿರು ಕಿರಿಕಿರಿ ಮಂದಿರು ಅಕಲ ಎದುರೇ ಕೆಲವು ಗಾಡಿಲಿ ತರ್ಸಬಾರ್ದೇರು ಅವತ್ತಂದೆ ಆ ಮಾತ ಗಾಡಿ ದಾಡ್ತೀರಿ ಹಿಂದೂ ಜವನರ್ನ ಗಾಡಿ ತರ್ಸಬಾರ್ದೇರು ಅವ್ರು ಆಯ್ತಲೆ ಪೂರ ಐತ ಕಂಪ್ಲೇಂಟ್ ಪೂರ ಎಂಗ್ಲ ಆನಿಯ ಕೊಡ್ತದೆ ಬಟ್ ಅಪ್ಪ ಗಾನಿ ಪೊಲೀಸ್ ಹಾಕೊಂಡು ನೆತ್ತ ಅಂತ ನೆಟ್ಟು ಬಿಸಿ ಇರ್ತೀರಿ ಐಕ್ ಮಂದಿರ್ ಕೂಡ ಲೆಪ್ಪ ಅಪ್ಪ ಕಂಪ್ಲೇಂಟ್ ಕೊಡ್ಲೆ ಅಂತ ಬಂತೀರಿ ಇತ್ತೆ ಉದಯ್ ಪೂಜಾರ್ಲೆ ಈ ಪ್ರತಿಭಟನೆ ಪಾತಿರ್ನಾಗ ಶರಣ್ ಪಂಪುಯಲ್ಲಿ ಬಾರಿ ಸ್ಪಷ್ಟವಾದ ಪನಂದುಲ್ಲೇರು ಒಂಜೊಂಜಿ ಶಬ್ದ ವಾಕ್ಯ ಎಲ್ಲ ಬಾರಿ ಸ್ಪಷ್ಟ ಉಂಟು ಇಂಚಿನ ಅಂದು ಪಂಡ ಬೇರೆ ಬೇರೆ ಕುಡ್ಲ ನಿಖಲ್ನ ಸಂಘಟನೆಗೆ ದೇಶದ್ರೋಹಿಲ್ನ ಸಂಘಟನೆ ದೇಶದ್ರೋಹಿಲ್ನ ಜನಕೊಲ್ಲೊಟ್ಟಿಗೆ ನಿಖಲಿಗೆ ಸಂಪರ್ಕ ಉಂಡು ಒಂದು ಪನ್ಪೇರು ದಾನೆ ಪನ್ಪಾರು ಇಂದೆ ಅವು ಶರಣ್ ಪಂಪಲ್ಲಿ ಅರಿಗೆ ಎಂಚಿನ ಬೋಡ ಅಂಚ ಪಾತೆರ್ ಉಂದೇರ ಅವು ಆರೆ ಐಕ್ ಉತ್ತರ ಕೊರಡು ಗೊತ್ತಂಡೆ ಐಕ್ ಆರೆ ಉತ್ತರ ಕೊರಡು ಆರು ಮಂತಿನ ಪಾತೆರ ದೇವರ ಮೆಚ್ಚುನಂಚಿನ ಪಾತೆರ ನಂದ ಆರೆ ಏನ್ ನೋಡಾತಿ ಬೊಕ್ಕ ಎಂಗ್ಲ ಐಕ್ ಬೊಕ್ಕ ಆರೆ ಅದನ್ನ ಮನಸ್ಸಿಗೆ ಗೊತ್ತಾವಡು ದಾದ ನಾವು ಎಂಕುಲು ಆ ದಾರಿಗೆ ದಾದ ಬಂದ್ವಿ ಆರೆಗೆ ಇನ್ನೆತ್ತೆಲ್ಲ ಗೊತ್ತಾವು ದೇವರ ಮೆಚ್ಚಲಕ ಎಂಗಲ್ನ 7 ವರ್ಷ ಒಂಜಿ ಕಪ್ಪು ಚುಕ್ಕಿ ಇಜ್ಜಿ ನಮ್ಮ ಸಂಘಟನೆಗೆ ಒಂದು ಫಸ್ಟ್ ಟೈಮ್ ಶರಣ್ ಪಂಪಲ್ಲಿ ಒಂದು ಇಂಚಿನ ಸ್ಟೇಟ್ಮೆಂಟ್ ಕೊಡ್ತು ದಯಪಂಡ ಶರಣ್ ಪಂಪಲ್ಲಿಗೋಲ್ಲ ಈ ಸಂಘಟನೆ ಬಗ್ಗೆ ಒಪ್ಪು ಮನಸ್ತಾಪ ಒಪ್ಪು ಸಾಧಾರಣ ಸಾಧಾರಣ ರಾಜಕೀಯ ಉದ್ದೇಶ ಒಪ್ಪು ಸಾಧಾರಣ ಒಪ್ಪು ದಯಪಂಡ ಎಂಗಲ್ಲ ಮನ್ಪುನ ಶರಣ್ ಪಂಪಲ್ಲ ಇಂಚಿನ ಎಂಗಲ್ಲ ಸಮಾಜ ಸೇವೆ ಮನ್ಪುನ ಶರಣ್ ಪಂಪಲ್ಲ ಮನಸ್ತಾಪ ಉಂಟು ದಾದ ಬೇಜಾರು ಉಂಟು ದಾದ ಶರಣ್ ಪಂಪಲ್ ಪನೋಡು ನಮ್ಮದ ಶರಣ್ ಈ ನಮ್ನೆ ಬರ್ತದೆ ಸ್ಟೇಟ್ಮೆಂಟ್ ಕೊಡ್ರೆ ಬಲ್ಲಿ ಅರಿಗೆ ಬೋರ್ಡು ಪುಲಕ ಇವನ್ ರಕ್ಷಿತ್ ಕೊಟ್ಟರಿ ಸಮೇತ ಇಂಚಿನ ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ ಮುಂದೆ ಇದನ್ನ ಡೈರೆಕ್ಟ್ ಆದ ಇದನ್ನ ಇಂಕ್ಲಿಗೆ ಸ್ಟೇಟ್ಮೆಂಟ್ ಕೊಡು ಇರು ಎಕಡೆ ಪಂಡಾರ್ ಇತ 2 ದಿನಕ್ಕೆ ದುಂಬುಲ ಇಂಕಲ್ ಭೇಟಿಯಾದಿತ್ತ ಆ ಸಂದರ್ಭ ಇಂಕಲ್ ಒಂಜಿ ಪಾತೆರ ಪಣ್ತೋಲಿ ಪನಂದೆ ನೇರವಾದ ಬೀದಿ ಇರ್ಬೋದು ಪ್ರತಿಭಟನೆ ಸಭೆಟ್ಟಿಂಚ ಪಾತೆರಿ ಇರಂದು ಅಂದ್ ಕರೆಕ್ಟ್ ಅವು ಪಂತೊಲಿ ತೊಲೆ 2-3 ದಿನ ತುಂಬ ಎಂಗ್ಲೇ ತಿಕ್ಕಲೇರು ಎಂಗ್ಲೇ ಇಲ್ಲ ಪೋತ ಎಂಗಲ ಜನ ಮತ್ತೆ ಕಾಕಾಜಿ ಕೊಡ್ತಿದ್ದೆ ಶರಣ್ ಪಂಪೆಲ್ಗೆ ಅಪಗಂಡಲ ಪಂತೊಲಿ ಅತ್ತೆ ಶರಣ್ ಪಂಪೆಲ್ ಸೇವ್ ಶರಣ್ ಪಂಪೆಲ್ ಪಂಡಿಜಿ ಸಡನ್ ಆದ ಆ ಮೂಮೆಂಟ್ ಬರ್ತದೆ ಗಂಚಿನ ಸ್ಟೇಟ್ಮೆಂಟ್ ಕೊಡ ಅತ್ತನೆ ಶರಣ್ ಪಂಪೆಲ್ ಇತ್ತೆ ಎಂಗ್ಲೇ 15 ವರ್ಷ ತುಂಬೆ ಕೊಡ್ತಾ ಶರಣ್ ಪಂಪೆಲ್ ಫೋನ್ ಮಂತ್ ಕೇಂದುಲೆ ಎಂಗಲ್ದ ಅವೇನ್ ಬರ್ತದೆ ದಾದ ವಿಚಾರ ಅನ್ನ ಇಂಚ ಉಂಡ ಶರಣ್ ಪಂಪೆಲ್ ಸಡನ್ ಆದ ಬತ್ತ ಆ ಜನಕಲ್ನ ಎದುರು ಒಂದು ಮಂತದ್ದು ಪ್ರತಿಭಟನೆ ಮನ್ಪುಡ ಇತ್ತೆ ಅದು ಉದಯ್ ಪೂಜಾರ್ಲೆ ಅಂತಿಮವಾದೊಂದು ಒಂಜಿ ಜಾತಿದ ನಡುಟ್ಟು ಒಂಜೆಲ್ಯ ಬಿರುಕು ಅತ್ತನ ಒಂಜೆಲ್ಯ ತಕರಾರ್ಗ್ ಕಾರಣ ಪುಲೆಕ ತೋಜುಣ ಅಂದ್ ಅಂಚೆ ದಾಲೇಜಿ ಅಂಚಿನ ಒಂದಿಜ್ಜಿ ಅಂಡ್ ಶರಣ್ ಪಂಪೆಲ್ ಈ ಸ್ಟೇಟ್ಮೆಂಟ್ ಕೊರ್ನ ವಿಷಯ ಮಾತ್ರ ಎಂಕ್ಲೆ ಬೇಜಾರಾತನಂತೆ ಬೊಕ ದಾಲೇಜಿ ಅವು ಶರಣ್ ಪಂಪೆಲ್ಗೆ ಗೊತ್ತಾವಡ ಆತೆ ದಯಪಂಡ ಆ ಶರಣ್ ಪಂಪೆಲ್ ಹಿಂದೂ ಲೀಡರ್ ಬುಡ್ದಿತ್ತ ಜಾತಿ ಲೀಡರ್ ಅದು ಗೊತ್ತು ಸರಿ ಓಕೆ ಉದಯ್ ಪೂಜಾರ್ಲೆ ಥ್ಯಾಂಕ್ ಯು ಬಿರ್ವೇರ್ ಕುಡ್ಲ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಉದಯ್ ಪೂಜಾರಿ ಅವರು ಬಳ್ಳಾಲ್ ಬಾಗ್ ಇವರು ಮಾತನಾಡಿದ ವಿಚಾರ ಎಲ್ಲೋ ಮನಸ್ತಾಪ ಅಥವಾ ಸಣ್ಣ ಪುಟ್ಟ ಈಗೋ ಇಂಥದೆಲ್ಲ ಇಶ್ಯೂಗಳಿದ್ದರೆ ನಾವು ಮಾತಿನಲ್ಲಿ ಸರಿ ಮಾಡಬಹುದಾಗಿತ್ತು ಅನ್ನುವಂಥದ್ದು ಟೋನ್ ಅವ್ರದ್ದು ಮಾತನಾಡೋ ಅವರ ಆಶಯ. ಅಂದರೆ 2 ದಿವಸದಾಗ ಮೊದಲು ಕೂಡ ನಮ್ಮ ಜೊತೆಗೆ ಏನೋ ಭೇಟಿಯಾಗಿದ್ದರು, ನಾವೊಂದು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭೇಟಿಯಾಗಿದ್ದೆವು. ಈ ಸಂದರ್ಭದಲ್ಲಾದರೂ ಅವರು ಒಂದು ಮಾತು ಹೇಳಿಕೊಂಡಿದ್ದರೆ ನಾವು ಮಾತುಕತೆಯಲ್ಲಿ ಇತ್ಯರ್ಥ ಮಾಡಬಹುದಾಗಿತ್ತು. ಅದು ಹೊರತುಪಡಿಸಿ ನೇರವಾಗಿ ಬೀದಿಯಲ್ಲಿ ಬಂದು ನಿಂತು ಪ್ರತಿಭಟನೆಯ ಏನು ವೇದಿಕೆಯಲ್ಲಿ ನಿಂತ್ಕೊಂಡು ಈ ರೀತಿ ಮಾತನಾಡಿದ್ದು
ಈ ರೀತಿ ಮಾತನಾಡಿದ್ದು ದೇವರು ಮೆಚ್ಚುವನ ಅಂತ ಉದಯ್ ಪೂಜಾರಿಯವರ ಅಭಿಪ್ರಾಯ. ಎಸ್, ಸಾಮಾನ್ಯವಾಗಿ ಹಿಂದೂ ಸಂಘಟನೆಯವರು ಜಾತಿಯ ವಿಚಾರಕ್ಕೆ ಅಂದರೆ ಜಾತಿಯನ್ನು ಮೇಲ್ನೋಟಕ್ಕೆ ಕಾಣುವ, ಇಲ್ಲಿ ಗಮನಿಸಬೇಕು, ಮೇಲ್ನೋಟಕ್ಕೆ ಕಾಣುವ ಜಾತಿ ಗುಂಪುಗಳನ್ನು ಏನು ಇಟ್ಟುಕೊಂಡು ಮಾತನಾಡುವುದಿಲ್ಲ. ಆದರೆ ಇಂತಹ ಸಂದರ್ಭದಲ್ಲಿ ಎಲ್ಲೋ ಬಳಸಿಕೊಂಡರೋ ಅನ್ನುವಂಥ ಒಂದು ಅನುಮಾನಗಳು. ಎಸ್, ಈ ನಡುವೆ ಎಲ್ಲ ಅಭಿಪ್ರಾಯಗಳಿಗೆ ಮತ್ತು ಆರೋಪಗಳಿಗೆ ನೇರವಾಗಿ ಉತ್ತರ ಕೊಡಲಿಕ್ಕೆ ನಮ್ಮ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗೀಯ ಕಾರ್ಯದರ್ಶಿ ಆಗಿರುವಂಥ ಶರಣ್ ಪಂಪೆಲ್ ಅವರೇ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಶರಣ್ ಅವರೇ ನಮಸ್ಕಾರ. ನಮಸ್ಕಾರ ತಾರನಾಥ್. ಎಸ್, ಈಗ ಶರಣ್ ಅವರೇ, ನಿನ್ನೆಯ ದಿವಸದ ನಿಮ್ಮ ಪ್ರತಿಭಟನೆ ಸಂದರ್ಭದಲ್ಲಿ ನೀವು ಹೇಳಿದ ಮಾತುಗಳು ಒಂದು ಸ್ವಲ್ಪ ಮಟ್ಟಿಗೆ ವಿವಾದ ಅಥವಾ ಬಿರುವೇರು ಕುಡ್ಲ ಸಂಘಟನೆಯವರಿಗೆ ಒಂದಷ್ಟು ಆಕ್ಷೇಪರವಾಗಿ ಅದು ಕಾಣಿಸಿಕೊಂಡಿದೆ. ಒಂದು ವಿಚಾರ ನಾನು ಪ್ರಶ್ನೆಗೆ ಬರ್ತೇನೆ. ಸೊ ಈಗ ಈ ನಡುವೆ ನಮ್ಮ ಜೊತೆಗೆ ಈಗ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ಕೂಡ ಮಾತಾಡಿದ್ರು. ನಾವು ಇವರು ದೀಪು ಶೆಟ್ಟಿಗಾರ್ ಅವರು ಮಾತನಾಡಿದವನ್ನು ಕೂಡ ಪೂರ್ತಿ ತೋರಿಸಿದೆವು, ನೀವು ಮಾತನಾಡಿದನ್ನು ಕೂಡ ಪೂರ್ತಿಯಾಗಿ ತೋರಿಸಿದೆವು. ಈಗ ಅಲ್ಲಿ ಅವರು ಎತ್ತಿರುವಂತ 2 ಪ್ರಶ್ನೆಗಳು ಶರಣ್ ಪಂಪೆಲ್ ಅವರೇ, ಯಾಕಂದ್ರೆ ನೋಡ್ತಾ ಇರುವಂತ, ಕೇಳ್ತಾ ಇರುವಂತ ಮತ್ತು ನಿಮಗೆ ದೊಡ್ಡ ಅಭಿಮಾನಿ ವರ್ಗ, ಸಂಘಟನೆ ವರ್ಗ ಇದೆ, ಅವರೆಲ್ಲರಿಗೊಂದು ಸಂದೇಶ ಈ ಮೂಲಕ ಹೋಗಬೇಕು. ನೀವು ನೇರವಾಗಿ ಅವರು ಮಾಡ್ತಾ ಇರುವಂತ ಆರೋಪವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಜಾತಿಯ ಕಾರಣಕ್ಕಾಗಿ ರಕ್ಷಿತ್ ಕೊಟ್ಟಾರಿ ಅವರು ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಸಮುದಾಯದವರು ಎನ್ನುವ ಕಾರಣಕ್ಕಾಗಿ ನೀವು ಅವರ ಪರವಾಗಿ ನಿಂತು ಮಾತನಾಡಿದ್ದೀರಿ ಅಂತ ಹೇಳುವಂಥದ್ದು ಒಂದು. ಮತ್ತೆ ಎರಡನೆಯದು ನೀವು ಮುಸಲ್ಮಾನರು ಅಂತೆಲ್ಲ ಹೇಳಿದ್ರಿ, ನಮ್ಮ ಸಂಘಟನೆಯಲ್ಲಿ ಮುಸಲ್ಮಾನರು, ಬಿರುವೇರು ಕುಡ್ಲ ಸಂಘಟನೆಯಲ್ಲಿ ಮುಸಲ್ಮಾನರು ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ವೆರಸ್ ಶರಣ್ ಪಂಪೆಲ್ ಅವರು ಸಿಟಿ ಸೆಂಟರ್ನ ಸೆಂಟರ್ ಇದೆ, ಅದರ ಸೆಕ್ಯೂರಿಟಿಯ ಗುತ್ತಿಗೆ ವಹಿಸಿಕೊಂಡಿರುವವರು ಅವರಿಗೆ ಮುಸಲ್ಮಾನರ ಕಟ್ಟಡದಿಂದ ಆ ಮೂಲಕ ಬರುವ ದುಡ್ಡು ಆಗತ್ತಾ ಅಂತ ದೀಪು ಶೆಟ್ಟಿಗಾರ್ ಅವರು ಕೇಳ್ತಾರೆ. ಸೊ ನಾನು ಈ ಮೂಲಕ ನೀವು 2 ಪ್ರಶ್ನೆಗಳು, ಅದೇ ಒಂದು, ರಕ್ಷಿತ್ ಕೊಟ್ಟಾರಿ ಅವರು ಬಳ್ಳಾಲ್ ಬಾಗ್ ಫ್ರೆಂಡ್ಸ್ನ ರಕ್ಷಿತ್ ಕೊಟ್ಟಾರಿ ಅವರು ನಿಮ್ಮ ಸಮುದಾಯದವರು ಅನ್ನೋ ಕಾರಣಕ್ಕಾಗಿ ನೀವು ಅವರ ಜೊತೆಗೆ ನಿಂತರಿ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು, ನೀವು ಮುಸಲ್ಮಾನರನ್ನು ದೂರುವಾಗ ನೀವು ಮುಸಲ್ಮಾನರ ಕಟ್ಟಡಗಳಿಂದ ಬರುವಂತ ಆದಾಯವನ್ನು ಹೇಗೆ ಬಳಸಿಕೊಳ್ತೀರಿ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕಾಗಿದೆ ಶರಣ್ ಅವರೇ. ಒಂದನೇದಾಗಿ, ಮೊನ್ನೆ ನಾನು ಪ್ರತಿಭಟನೆ ಮಾಡಬೇಕಾದ್ರೆ ಏನು ಮಾತಾಡಿದ್ದೀನಿ, ನಾನು ಅದರ ಬಗ್ಗೆ ಸ್ಪಷ್ಟನೆ ಕೊಡ್ಲೇಬೇಕು. ನಾನು ಅಲ್ಲಿ ಮಾತಾಡ್ಬೇಕಾದ್ರೆ ಬಿರುವೇರು ಕುಡ್ಲ ಒಂದು ಸಂಘಟನೆ ಅವರು ಒಳ್ಳೆ ಕೆಲಸ ಮಾಡಿಲ್ಲ, ಅವರು ಸಮಾಜ ದ್ರೋಹಿ, ದೇಶದ್ರೋಹಿ ಸಂಘಟನೆ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು, ಇವತ್ತು ಮೊನ್ನೆ ಬಳ್ಳಾಲ್ ಬಾಗಲ್ಲಿ 6-7 ಜನ ಹಿಂದೂ ಯುವಕರಿಗೆ ಯಾರು ಹೊಡೆದಿದ್ದಾರೆ ಅವರು ಎಲ್ಲರೂ ಮುಸಲ್ಮಾನರು. ಯಾವ ಮುಸಲ್ಮಾನರು? ಅವರ ಮೇಲೆ 5-6 ಕೇಸುಗಳು ಹಿಂದೂಗಳ ಮೇಲೆ ನಡೆಸಿದಂತ ಕೇಸುಗಳಿದೆ. ಆಮೇಲೆ DC ಕಚೇರಿ ಎದುರುಗಡೆ NRC ಬಗ್ಗೆ ಪ್ರತಿಭಟನೆ ಮಾಡಬೇಕಾದ್ರೆ ಆ ಕೇಸು ಅವರ ಮೇಲೆ ಇದೆ. ಅಂತ ಕೇಸುಗಳನ್ನು ಇದ್ದಂತ ಮುಸಲ್ಮಾನ್ ಯುವಕರು ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಕಾರಣಕ್ಕೋಸ್ಕರ ನಾವಲ್ಲಿ ಪ್ರತಿಭಟನೆ ಮಾಡಿದ್ವಿ. ಸರಿ. ಎರಡನೇದು, ಆ ಯಾರು ಮುಸಲ್ಮಾನ್ ಯುವಕರಿದ್ದಾರೆ ಅವರು ಬಿರುವೇರು ಕುಡ್ಲದಲ್ಲಿ ಇದ್ದಾರಾ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಇದ್ದಿದ್ರೆ ಅಂತವರನ್ನು ನೀವು ದೂರ ಇಡಿ. ಅಂತ ಹಿಂದೂ ವಿರೋಧಿ, ಅಂತ ಸಮಾಜ ವಿರೋಧಿ, ಅಂತ ದೇಶ ವಿರೋಧಿ, ಜಿಹಾದಿ ಮಾನಸಿಕತೆ ಇರುವಂತ ಮುಸಲ್ಮಾನರನ್ನು ನೀವು ಹತ್ತಿರ ಇಡಬೇಡಿ. ಮುಂದೆ ನೀವು ಈ ರೀತಿ ಅವರನ್ನಿಟ್ರೆ ನಿಮ್ಗೆ ಯಾರು ನಿಮ್ಮ ಬಗ್ಗೆ ಯಾರು ಮಾತು ಕೇಳಲ್ಲ, ನಿಮ್ಮೊಟ್ಟಿಗೆ ಯಾರು ಬರಲ್ಲ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಅಂತೇಳಿ ನಾನು ಹೇಳಿದ್ದೇನೆ. ಎರಡನೇದು, ಅವರು ಏನೆಲ್ಲ ಬಿರುವೇರು ಗುಡ್ಲ ಏನೆಲ್ಲ ಇವತ್ತು ಸಮಾಜಕ್ಕೋಸ್ಕರ ಏನೆಲ್ಲ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನಾನು ಶ್ಲಾಘನೆ ಮಾಡಿದ್ದೀನಿ. ಇವತ್ತು ಸಾವಿರಾರು ಜನರಿಗೆ ಮನೆ ಕಟ್ಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ, ಸಾವಿರಾರು ಕೊರೋನಾ ಸಂದರ್ಭದಲ್ಲಿ ಕಾರ್ಯ ಮಾಡಿದ್ದೇನೆ ಅಂತ ಹೇಳಿದ್ದಾರೆ, ಎಷ್ಟೋ ಜನರಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ, ಅದನ್ನ ನಾನು ಅಭಿನಂದಿಸುತ್ತೇನೆ, ನಾನು ಶ್ಲಾಘನೆ ಮಾಡ್ತೀನಿ. ಸರಿ ಸರಿ. ನನ್ನ ಉದ್ದೇಶ ಇದ್ದದ್ದು ಅಲ್ಲಿದ್ದಂತ ಹಿಂದೂಗಳಿಗೆ ಹೊಡೆದಂತವರು, ಅಲ್ಲಿದ್ದಂತ ಕಮ್ಯುನಲ್ ಅಂದ್ರೆ ಆ ಕೋಮುವಾದಿ ಮುಸಲ್ಮಾನರು
ಅವರು ನಿಮ್ಮೊಟ್ಟಿಗೆ ಇದ್ದಾರಾ ಇಲ್ವಾ ಅಂತೇಳಿ ಎಂಬ ರೀತಿಯಲ್ಲಿ ನಾನು ಮಾತಾಡಿದ್ದು. ಅದನ್ನು ಬಿಟ್ಟು ನಾನು ಬಿರುವೇರು ಕುಡ್ಲ ಬಗ್ಗೆ ಒಂದು ಚೂರು ಶಬ್ದ ನೀವು ಬೇಕಾದ್ರೆ ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು, ಒಂದು ಚೂರು ಅವರಿಗೆ ಅವಹೇಳನಕಾರಿಯಾಗಿ ಅಥವಾ ಬೇರೆ ರೀತಿಯಲ್ಲಿ ನಾನು ಮಾತಾಡ್ಲೇ ಇಲ್ಲ ತಾರನಾಥ್ ಅವರೇ. ಇದು ಒಂದು ವಿಷಯ. ಈಗ ಎರಡನೇದು, ರಕ್ಷಿತ್ ಕೊಟ್ಟಾರಿಯ ಬಗ್ಗೆ ಹೇಳಿದ್ರು. ನೋಡಿ, ರಕ್ಷಿತ್ ಕೊಟ್ಟಾರಿಯ ಬಗ್ಗೆ ಒಂದು ವೇಳೆ ನಾನು ಅವನ ಸಂಬಂಧಿಕನಾಗಿದ್ರೆ, ನಾನು ಅವನ ಜಾತಿಯವನಾಗಿದ್ರೆ, ಅವರಿಗೆ ಇವತ್ತು ನಿನ್ನೆದಲ್ಲ, ಯಾರಿಗೆ ಫ್ರೆಂಡ್ಸ್ ಬಳ್ಳಾಲ್ ಬಾಗ್ ಮತ್ತು ಬಳ್ಳಾಲ್ ಫ್ರೆಂಡ್ಸ್ ಯಾರು ಅವರ ಇಬ್ಬರು ಸಂಘಟನೆ ಇದೆ, 5-6 ವರ್ಷಗಳಿಂದ ಅವರಿಗೆ ವಿರೋಧ ಇದೆ. ನಾನು ಆವಾಗ್ಲೂ ಅವನ ಪರವಾಗಿ ಹೋಗ್ಬೋದಿತ್ತು, ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ಅದು ಅವರ ವೈಯಕ್ತಿಕ, ಅದು ಹಿಂದೂಗಳ ನಡುವೆ ಅದು ಹಿಂದೆ ಮುಂದೆ ಸರಿಯಾಗಬಹುದು ಎಂಬ ಕಾರಣಕ್ಕೆ ನಾನು ಹೋಗ್ಲಿಲ್ಲ. ನನಗೆ ಜಾತಿಯ ಮೇಲೆ ಪ್ರೀತಿ ಇದ್ರೆ ನಾನು ಅವತ್ತು ಅವನ ಪರವಾಗಿ ಮಾತಾಡ್ಬೋದಿತ್ತು. ಆದ್ರೆ ಮೊನ್ನೆ ದಿವಸ ನಾನು ಯಾಕೆ ಹೋಗಿದ್ದೇನೆ ಅಂತ ಕೇಳಿದ್ರೆ, ಒಡೆದಂತವರು ಮುಸಲ್ಮಾನರು. ಅದು ಯಾರು ಮುಸಲ್ಮಾನರು? ಯುವಕರು ಆ ಬಂದರ್ನಲ್ಲಿ ಇವತ್ತು ಹಿಂದೂ ವಿರೋಧಿ ಕೃತ್ಯ ನಡೆಸುವಂತಹ, ಹಿಂದೂ ವಿರೋಧಿ ಚಟುವಟಿಕೆ ಮಾಡುವಂತ ಆ ಮುಸಲ್ಮಾನ ಯುವಕರು ಹೊಡೆದಿದ್ದಾರೆ. ನಾನು ಅವರ ವಿರುದ್ಧವಾಗಿ ಹೋಗಿ ಮಾತಾಡಿದ್ದು ಬಿಟ್ರೆ ನಾನು ಬಿರುವೇರು ಕುಡ್ಲದ ಬಗ್ಗೆ ನಾನು ಮಾತಾಡಿದಲ್ಲ. ನನಗೆ ಯಾರೋ ಹೇಳಿದ್ರು, ಅದು ಅವರು ಬಿರುವೇರು ಕುಡ್ಲದಲ್ಲಿ ಕೂಡ ಅವರು ಯಾರು ಆ ಯುವಕರು ಇದ್ದಾರೆ, ಕುದ್ರೋಳಿಯ ಯುವಕರು. ಆ ಕಾರಣಕ್ಕೋಸ್ಕರ ನಾನು ಅವರು ಒಂದು ವೇಳೆ ಇದ್ದಿದ್ರೆ ನಾನು ಮಾತಾಡ್ಬೇಕಾದ್ರೆ ಆ ಶಬ್ದ ಬಿಟ್ಟಿದೆ. ಒಂದು ವೇಳೆ ಅವರು ಇದ್ದಿದ್ರೆ ನೀವು ಅವರನ್ನು ದೂರ ಇಡಿ ಎಂಬ ಅರ್ಥದಲ್ಲಿ ನಾನು ಮಾತಾಡಿದಲ್ಲದೆ ಬೇರೆ ಯಾವ ಉದ್ದೇಶವೂ ನಾನು ಮಾತಾಡಿಲ್ಲ. ಇದು ಒಂದು. ಎರಡನೇದು, ಸಿಟಿ ಸೆಂಟರ್ ಅಲ್ಲಿ ನಾನು ಯಾಕೆ ಇದ್ದೇನೆ, ಅಲ್ಲಿ ಯಾಕೆ ನಮ್ಮ ಹುಡುಗರು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನಾನು ಅದನ್ನು ನಿಮ್ಮ ಮುಂದೆ ನಾನು ಹೇಳಿಕ್ಕಾಗಲ್ಲ. ಆದ್ರೆ ಒಂದು ಅಂತೂ ನಾನು ಸ್ಪಷ್ಟವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ನಾನು ಒಬ್ಬ ಸ್ವಾಭಿಮಾನಿ ಹಿಂದೂ. ನನಗೂ ಗೊತ್ತು, ನಾನು ಹಿಂದುತ್ವದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರೊಟ್ಟಿಗೆ ಕೆಲಸ ಮಾಡಬೇಕು, ಯಾರ ಕೆಳಗಡೆ ಕೆಲಸ ಮಾಡಬೇಕು ಅಂತೇಳಿ ನನಗೂ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ನಾನು ಒಬ್ಬ ಹಿಂದುತ್ವದ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಇಟ್ಕೊಂಡು ಯಾರ ದೇಶದ್ರೋಹಿ, ಯಾರ ಸಮಾಜ ದ್ರೋಹಿಯ ಕೆಳಗಡೆ ಕೆಲಸ ಮಾಡುವಂತ ನನಗೆ ಅಗತ್ಯನೂ ಇಲ್ಲ. ಸಿಟಿ ಸೆಂಟರ್ ಅಲ್ಲಿ 2,000 ಜನ ಕೆಲಸಕ್ಕಿದ್ದಾರೆ, 95% ಅಲ್ಲಿ ಹಿಂದೂಗಳಿದ್ದಾರೆ. ಹಾಗಾದ್ರೆ ನಾನು ಅಲ್ಲಿ ನಮ್ಮ ಹುಡುಗರು ಕೆಲಸ ಮಾಡ್ಬೇಕಾ ಬೇಡವಾ ಅಂತೇಳಿ ಅವರು ಯೋಚನೆ ಮಾಡ್ಲಿ. ನನಗೆ ಮುಸಲ್ಮಾನರ ಕೈಗೆಲ್ಲರ ಕೆಲಸ ಮಾಡಬೇಕು, ಮುಸಲ್ಮಾನರ ದುಡ್ಡು ಬೇಕು, ನನಗೆ ಅವಶ್ಯಕತೆನೇ ಇಲ್ಲ. ಅವರ ದುಡ್ಡನ್ನು ಇಟ್ಕೊಂಡು ನಾನು ಯಾಕೆ ಇದು ಮಾಡ್ಲಿ? ನಾನು ಯಾವುದೋ ಒಂದು ಹಫ್ತಾ ಮಾಡಿಕೊಂಡ ಅಥವಾ ಯಾರೋ ಒಂದು ದುಡ್ಡು ಸೆಟ್ಲ್ಮೆಂಟ್ ಮಾಡಿಕೊಂಡ ನಾನು ಸಂಘಟನೆ ಮಾಡ್ತಾ ಇಲ್ಲ. ನಾವು ದುಡಿತೀವಿ, ನಾನೊಂದು ಇದು ಕೆಲಸದ ಬಿಸ್ನೆಸ್ ವ್ಯಾಪಾರ ಇದೆ, ಯಾವುದೋ ಒಂದು ಕಡೆ ಟೆಂಡರ್ ಹಾಕ್ತೀನಿ, ಆ ಟೆಂಡರ್ ಅಲ್ಲಿ ನನಗೆ ಸಿಗುತ್ತೆ. ಅದನ್ನು ಬಿಟ್ಟು ಯಾರೋ ಒಬ್ರು ದುಡ್ಡು ಕೊಡ್ತಾರೆ, ಯಾರೋ ಒಬ್ಬ ಮುಸಲ್ಮಾನರು ದುಡ್ಡು ಕೊಡ್ತಾರೆ ಎಂಬ ಅವರ ಕೈ ಕೆಳಗಡೆ ಕೆಲಸ ಮಾಡುವಂತ ಅವಕಾಶತೆ ನನಗಿಲ್ಲ, ನಾನು ಮಾಡುವುದಿಲ್ಲ. ನಾನು ಒಬ್ಬ ಹಿಂದುತ್ವಕ್ಕೋಸ್ಕರ ನಾನು ಕೆಲಸ ಮಾಡುತ್ತಿರುವಂತ ನನ್ನ ಕಾರ್ಯಕರ್ತ. ಇದನ್ನ ನಾನು ಧೈರ್ಯವಾಗಿ ಹೇಳ್ತೇನೆ. ಯಾರು ಬೇಕಾದ್ರೂ ಯಾರು ಎದುರು ಬಂದು ಹೇಳಿಕೆ ನಾನು ತಯಾರಿದ್ದೇನೆ. ತಾರನಾಥ್ ಅವರೇ, ಈಗ ಕೊನೆಯದಾಗಿ ನೀವು ಮಾತಾಡೋದಕ್ಕಿಂತ ಮೊದಲು ಉದಯ್ ಪೂಜಾರಿ ಅವರು ಏನು ಬಿರುವೇರು ಕುಡ್ಲ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರು ಮಾತನಾಡ್ತಾ ಒಂದು ವಿಚಾರವನ್ನು ಹೇಳಿದ್ರು. ಅವರು ನಮಗೂ ಶರಣ್ ಪಂಪೆಲ್ ಅವರಿಗೂ ಏನು ವೈಯಕ್ತಿಕವಾದಂತ ತಕರಾರುಗಳು, ದ್ವೇಷಗಳು ಇರಲಿಲ್ಲ ಆಸ್ ಆಫ್ ನೌ, ಈ ತನಕ ಇರಲಿಲ್ಲ. ನಾವು 2 ದಿವಸಗಳ ಮೊದಲು ಕೂಡ ಪರಸ್ಪರ ಭೇಟಿಯಾಗಿದ್ದೆವು. ನಮ್ಮ ಸಂಘಟನೆಯ ವಿರುದ್ಧವಾಗಿ ನಡೆಯುವಂತ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಂದರ್ಭದಲ್ಲಿ ಏನು ನಾವು 2 ದಿವಸಗಳ ಮೊದಲು ಭೇಟಿಯಾಗಿದ್ದೆವು. ಆ ಸಂದರ್ಭದಲ್ಲಿ ಶರಣ್ ಪಂಪೆಲ್ ಅವರು ನಮ್ಮ ಜೊತೆಗೆ ಮಾತಾಡಿದ್ದರೆ ನಾವು ಈ ರೀತಿಯ ಒಂದು ವಿವಾದ ಆಗಲಿಕ್ಕೆ ಕಾರಣ ಆಗ್ತಾ ಇರ್ಲಿಲ್ಲ, ಮಾತನಾಡಬಹುದಿತ್ತು ಅಂತ. ನನಗೆ ಉದಯ್ದು ತುಂಬಾ ಸಮಯದ ಪರಿಚಯ ಇದೆ, ನನಗೂ ಅವ್ರದ್ದು ಪರಿಚಯ ಇದೆ. ನಾವು ತುಂಬಾ ಆತ್ಮೀಯರು ಹೌದು. ಮೊನ್ನೆ ಈ ಘಟನೆ ಆಗ್ಬೇಕಾದ್ರೆ ಯಾವಾಗ ಮೊನ್ನೆ ಒಂದು 14 ದಿವಸ ಮೊದಲು ಈ ಘಟನೆ ಆಗಿತ್ತು, ನಾನು ಇದಕ್ಕೆ ನಾನು ಗಮನ ಕೊಟ್ಟಿರಲಿಲ್ಲ. ಆದ್ರೆ ಯಾವಾಗ ಇದರಲ್ಲಿ ಇರ್ಫಾನ್ ಎಂಬಂತವ, ಅವೀಲ್ ಎಂಬಂತವ, ಇನ್ನೊಬ್ಬ ಜಲೀಲ್ ಎಂಬಂತಹ ಈ ಹಿಂದೂ ವಿರೋಧಿ ಮುಸಲ್ಮಾನ್ ಯುವಕರು ಇದರಲ್ಲಿ ಇದ್ದಾರೆ ಎಂಬ ಕಾರಣಕ್ಕೋಸ್ಕರ, ಇವರು ಹಿಂದೂಗಳಿಗೆ ಹಲ್ಲೆ ನಡೆಸಿದ್ದಾರೆ ಎಂಬ ಕಾರಣಕ್ಕೋಸ್ಕರ ನಾನು ಅಲ್ಲಿ ಪ್ರತಿಭಟನೆಗೆ ಹೋದದ್ದು. ಅದನ್ನು ಬಿಟ್ಟು ನನಗೆ ಉದಯ ಮೇಲೆ ಯಾಕೆ ನನಗೆ ದ್ವೇಷ? ಹೌದಲ್ವಾ? ಅವರು ಬಿರುವೇರು ಕುಡ್ಲ ಹೆಸರಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಷ್ಟು
ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ನಾವು ಯಾಕೆ ಅವರನ್ನು ವಿರೋಧ ಕಟ್ಟಬೇಕು? ನನಗೆ ಅಗತ್ಯನಿಲ್ಲ. ನನ್ನ ಉದ್ದೇಶ ಇದ್ದದ್ದು ಈ ಮುಸಲ್ಮಾನ ಯುವಕರು ಯಾಕೆ ಹಿಂದೂಗಳ ಮೇಲೆ ಅಲ್ಲಿ ದಾಳಿ ಮಾಡಿದ್ರು, ಹೊಡೆದ್ರು, ಬೆಂಕಿ ನೋಡಿ ಯಾವ ರೀತಿ ಹೊಡೆದಿದ್ದಾರೆ ತಾರನಾಥ್ ಅವರೇ. ಡ್ರ್ಯಾಗನ್ ಅಲ್ಲಿ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಲ್ಲಿದಂತ ಬೈಕ್ಗಳನ್ನು ಹುಡಿ ಮಾಡಿದ್ದಾರೆ. ಬಳ್ಳಾಲ್ ಭಾಗದಲ್ಲಿ ಇಷ್ಟ ತನಕ ಆ ರೀತಿಯ ಯಾರು ಕೂಡ ಇವತ್ತು ಇಷ್ಟು ತನಕ ಮಾಡಿಲ್ಲ. ಅಂದ್ರೆ ಕುದ್ರೋಳಿಯಿಂದ ಬಂದು ಇವರಿಗೆ ಎಷ್ಟು ಧೈರ್ಯ ಹಾಗಾದ್ರೆ? ನಾನು ಹೇಳ್ತಿರೋದು ಹಿಂದೂಗಳಿಗೆ ಯಾವ ಸಂಘಟನೆಯಲ್ಲಿರಲಿ, ಯಾವ ಜಾತಿ ಸಂಘಟನೆಯಲ್ಲಿ ಯಾರಿಗೂ ಹಿಂದೂಗಳಿಗೆ ಅನ್ಯಾಯ ಆದ್ರೆ ನಾವು ಮುಂದೆ ಬಂದು ನಾನು ಅವರ ಪರವಾಗಿ ನಾನು ಹೋರಾಟ ಮಾಡ್ತೀನಿ, ನಾನು ಅವರ ಪರವಾಗಿ ಬಂದು ಮಾತಾಡ್ತೀನಿ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಉದಯ್ ವಿರುದ್ಧ ನನಗೆ ಯಾವುದೇ ಭೇದಾಭಿಪ್ರಾಯ ಇಲ್ಲ. ನನ್ನ ಸಂಘಟನೆ ಮೇಲೆ ಅವರ ಯಾವುದು ಭಿನ್ನಾಭಿಪ್ರಾಯ ಇಲ್ಲ. ನನಗೆ ಸಂಘಟನೆಗೆ ಇವತ್ತು ನಾನು ಸಂಘಟನೆಗೆ ನಾನು ಗೌರವ ಕೊಡ್ತೀನಿ. ನನ್ನ ಉದ್ದೇಶ ಇದ್ದದ್ದು ಅಂತವರನ್ನು ಇದ್ರೆ ನೀವು ಸಂಘಟನೆಯಲ್ಲಿ ಸೇರಿಸಬೇಡಿ. ಈಗ ಸಂಘಟನೆಯಲ್ಲಿ ಸೇರಿಸಬೇಡಿ ಅನ್ನುವಂಥ ವಿಚಾರಕ್ಕೆ ಬರುವಾಗಲೇ ಉದಯ್ ಪೂಜಾರಿ ಅವರು ಕೊಟ್ಟಿರುವಂಥ ಒಂದು ಏನು ಪ್ರತಿಕ್ರಿಯೆ, ನಮ್ಮ ಬಿರುವೇರ್ ಕುಡ್ಲ ಸಂಘಟನೆಯಲ್ಲೇ ಅದು ಕೇವಲ ಬಿಲ್ಲವರು ಅಥವಾ ಪೂಜಾರಿ ಸಮುದಾಯದವರು ಮಾತ್ರ ಅಲ್ಲ, ಎಲ್ಲ ಜಾತಿ ಸಮುದಾಯದವರು ಮತ್ತು ಧರ್ಮದವರು ಕೂಡ ನಮ್ಮಲ್ಲಿ ಸದಸ್ಯರಾಗಿದ್ದಾರೆ ಅನ್ನುವಂಥ ಅಭಿಪ್ರಾಯನ ಅವ್ರು ಹೇಳ್ತಾರೆ. ಅದು ಅವರ ಇಷ್ಟ. ನನಗೆ ನಾನು ಅದನ್ನು ವಿರೋಧ ಮಾಡಲ್ಲ. ನಾನು ಹೇಳುತ್ತಿರುವುದು ಈ ರೀತಿಯ ಜಿಹಾದಿ ಮಾನಸಿಕತೆ ಇದ್ದಂತ ಯುವಕರನ್ನು ದೂರ ಇಡಿ. ನಾನು ನೀವು ಮುಸಲ್ಮಾನರನ್ನು ದೂರ ಇಡಿ, ಕ್ರಿಶ್ಚಿಯನ್ರನ್ನು ದೂರ ಇಡಿ ಅಂತ ನಾನು ಹೇಳಿಲ್ಲ, ಪ್ರತಿಭಟನೆಯಲ್ಲಿ ಹೇಳಿಲ್ಲ ತಾರನಾಥ್ ಅವರೇ. ನಾನು ಹೇಳಿದ್ದು ಮೊನ್ನೆ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿದಂತ ಆ ಯುವಕರು ಯಾರು, ಅವರನ್ನು ದೂರ ಇಡಿ ಅಂತೇಳಿ ಹೇಳಿದ್ ನಾನು. ಒಂದ್ ವೇಳೆ ಅವರು ನಿಮ್ಮ ಸಂಘಟನೆಯಲ್ಲಿ ಇದ್ದಿದ್ರೆ ಮಾತ್ರ, ಇಲ್ಲದಿದ್ರೆ ಸರಿ. ಈಗ ಶರಣ್ ಪಂಪಲ್ ಅವರೇ, ವಾದ ವಿವಾದ ತಕರಾರು ಎಲ್ಲ ನಡೀತಾ ಇರುತ್ತೆ. ಈಗ ಇದನ್ನೊಂದು ರಾಜಿಯಲ್ಲಿ ಅಥವಾ ಒಂದು ಕಾಂಪ್ರಮೈಸ್ ಅಂತಕ್ಕೆ ತರುವುದಾದರೆ ಹೇಗೆ, ಯಾವ ರೀತಿ? ಅಲ್ಲ ತಾರನಾಥ್ ಅವರೇ, ನಾನು ಹೇಳ್ತಿರೋದು ನಾನು ಅವರಿಗೆ ವಿರೋಧ ಮಾಡುವಂತ ನಾನು ಕೆಲಸನೇ ಮಾಡ್ಲಿಲ್ಲ. ಸರಿ, ನಾನು ಅವರಿಗೆ ಅವರ ಹೆಸರನ್ನು ಕೆಡಿಸ್ಬೇಕೆಂಬಂತ ನನ್ನ ಉದ್ದೇಶನೇ ಇರ್ಲಿಲ್ಲ. ಯಾಕೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಇವತ್ತು ನನ್ನ ಬಗ್ಗೆ ತುಂಬಾ ಮಾತಾಡಿದ್ರು, ನನ್ಗೇನು ತೊಂದ್ರೆ ಇಲ್ಲ. ಯಾಕೆಂದ್ರೆ ಹಿಂದೂ ಸಮಾಜದಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಂಥ ಮಾತನ್ನು ತುಂಬಾ ನಾನು ಮಾತಾಡಿದ್ದೇವೆ, ತುಂಬಾ ಮಾತನ್ನು ಕೇಳಿದ್ದೇವೆ. ಇವತ್ತು ಯಾರು ನಮ್ಮ ಈ ಸಂಘಟನೆ ವಿರೋಧಿ, ಹಿಂದೂ ವಿರೋಧಿ ಮುಸಲ್ಮಾನರು ಯಾರಿದ್ದಾರೆ ಅವರು ಮಾತನಾಡುವ ಶೈಲಿಯಲ್ಲಿ ಇವರು ಮಾತನಾಡಿದ್ದಾರೆ. ಹಾಗೆ ನನ್ಗೇನು ಅಭ್ಯಂತರ ಇಲ್ಲ. ಪಾಪ ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕು ಇದೆ ಅವರವರು ಮಾತಾಡುವಂತ. ನಾನು ಇನ್ನೊಂದ್ಸಲ ನಾವು ನೋಡಿ, ನಾನು ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂತ ಒಬ್ಬ ಕಾರ್ಯಕರ್ತ. ಈಗ ಒಟ್ಟು ಮಾಡುವ ಸಂದರ್ಭದಲ್ಲಿ ಬಿರುವೇರ್ ಕುಡ್ಲ ಮತ್ತು ಬಳ್ಳಾಲ್ ಬಾಗ್ ಫ್ರೆಂಡ್ಸ್ ಅನ್ನು ಒಟ್ಟು ಮಾಡ್ಲಿಕ್ಕೆ ಸಾಧ್ಯತೆಗಳ ಹೇಳಿದ್ದೀನಿ. ನಾನು ಪ್ರತಿಭಟನೆಯಲ್ಲಿ ನೀವು ಮಾತನ್ನು ಕೇಳಿಲ್ಲ ತಾರನಾಥ್ ಅವರೇ, ನಾನು ಕೇಳಿದ್ದೀನಿ. ಸಾಧ್ಯ ಇದ್ರೆ ನೀವು ಯಾವ ಎರಡೆರಡು ನಿಮ್ಮ ಸಂಘಟನೆ ಇದೆ, ದಯವಿಟ್ಟು ಒಟ್ಟಾಗಿ ವಿನಂತಿ ಮಾಡಿದೆ. ನಾವು ಹಿಂದೂಗಳು ಒಟ್ಟಾಗಿ ಅಂತ ನಾನು ಅದನ್ನು ವಿನಂತಿ ಮಾಡಿದ್ದೇನೆ ತಾರನಾಥ್ ಅವರೇ. ಆದ್ರೆ ನನ್ನ ಮಾತನ್ನು ಯಾರು ಅವರು ಅರ್ಥನೇ ಮಾಡ್ಲಿಲ್ಲ. ನೀವು ಬೇಕಾದ್ರೆ ನಾನು ಮಾತನಾಡಿದ ವಿಡಿಯೋ ನೋಡಿ. ಹಾಗಾಗಿ ನಾವು ಹಿಂದೂಗಳ ವಿರೋಧವನ್ನು ನಾನು ಯಾಕೆ ಕಟ್ಟಬೇಕು? ಹಿಂದೂಗಳನ್ನು ವಿರೋಧ ಕಟ್ಟಿಕೊಂಡು ನಾನೇನ್ ಮಾಡ್ಲಿಕ್ಕಿದೆ? ನನ್ನ ಸಂಘಟನೆ ಏನ್ ಮಾಡ್ಲಿಕ್ಕಿದೆ? ಹೌದಲ್ವಾ? ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ್ ದಳ ಇರ್ಬೋದು, ಎಲ್ಲಾ ಭಾಗದ ಹಿಂದೂಗಳನ್ನು ಒಟ್ಟು ಮಾಡುವಂತ ಸಂಘಟನೆ. ಅಂದ್ರೆ ಹಾಗಿದ್ರೆ ರಕ್ಷಿತ್ ಕೊಠಾರಿಯ ಜಾತಿಯ ಕಾರಣಕ್ಕಾಗಿ ನೀವು ಅಲ್ಲಿ ಇದ್ದದ್ದು ಅಲ್ಲ? ನಾನು ಖಂಡಿತವಾಗ್ಲಲ್ಲ. ನಾನು ಹೇಳಿದಲ್ಲ ತಾರನಾಥ್, ನಾನು ಯಾವಾಗ್ಲೂ ವಿರುದ್ಧ ಮಾತಾಡ್ಬೋದಿತ್ತು. ನಾನು ಇವತ್ತಿನ ತನಕ ಅವರ ಬಗ್ಗೆ ನಾನು ಮಾತಾಡ್ಲಿಲ್ಲ, ಅದರ ಬಗ್ಗೆ ನಾನು ಚರ್ಚೆನೇ ಮಾಡ್ಲಿಲ್ಲ. ನಾನು ಯಾರು ಬಿರುವೇರು ಕುಡ್ಲದ ಕಾರ್ಯಕ್ರಮ ಇದೆ ಅದಕ್ಕೆ ಹೋಗ್ತಾ ಇದ್ದೆ, ರಕ್ಷಿತ್ ಅವರು ಏನು ಕಾರ್ಯಕ್ರಮ ಇದ್ರು ಅದಕ್ಕೂ ನಾನು ಹೋಗ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮದ ಯಾರು ಕರೆದ್ರು ನಾನು ಹೋಗ್ತಾ ಇದ್ದೆ. ನನಗೆ ವೈಯಕ್ತಿಕವಾಗಿ ಯಾರ ಮೇಲೇನೂ ದ್ವೇಷ ಇಲ್ಲ. ನಾನು ಹೇಳುವುದು ಇಷ್ಟೇ, ನೀವು ಸಂಘಟನೆ ಮಾಡಿ ನನಗೆ ಏನು ಅಭ್ಯಂತರ ಇಲ್ಲ. ಆದ್ರೆ ಇಂಥ ಒಂದು ಹಿಂದೂಗಳ ಮೇಲೆ ಹಲ್ಲೆ ನಡೆಸುವಂತ ಅವರು ಇದ್ರೆ, ಒಂದು ವೇಳೆ ಇದ್ದಿದ್ರೆ ಅವರನ್ನು ದೂರ ಹಿಡಿ ಅಂತೇಳಿ ಹೇಳುವ ಅರ್ಥದಲ್ಲಿ ನಾನು ಮಾತಾಡಿದ ಅಷ್ಟೇ. ನನ್ನ ಯಾವುದು ನನ್ನ ಇದಿಲ್ಲ. ಮತ್ತೆ ಎರಡನೇದು ತಾರನಾಥ್ ಅವರೇ, ನನಗೆ ಜಾತಿ ಇಲ್ಲ. ನಾನು ಇಷ್ಟ ತನಕ ನನ್ನ ಜಾತಿಯಲ್ಲಿ ನಾನು ಜಾತಿ ಸಂಘಟನೆಯಲ್ಲಿ ಗುರುತಿಸಿದವನು ಅಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರಬಹುದು, ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅಂತ ಹೇಳಿ. ಯಾವತ್ತು ಯಾವ ಜಾತಿಯ ಬಗ್ಗೆ ಆಗ್ಲಿ ನಾನು ಚಕಾರ ಎತ್ತಿದವನಲ್ಲ, ಜಾತಿಯ ಬಗ್ಗೆ ಮಾತಾಡಿದವನು ಅಲ್ಲ. ನನ್ನಲ್ಲೂ ನನ್ನ ಸಂಘಟನೆಯಲ್ಲೂ ಸಾಕಷ್ಟು ಎಲ್ಲರೂ ಇದ್ದಾರೆ, ಎಲ್ಲಾ ಜಾತಿಯವರು ಇದ್ದಾರೆ.
ನನ್ನ ಸ್ನೇಹಿತರು ಇದ್ದಾರೆ. ಹಾಗಾಗಿ ಎಸ್ ಎಸ್ ಈಗ ಕೊನೆಯದಾಗಿ ಎಲ್ಲಾದ್ರೂ ಇದನ್ನು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಿಮ್ಮ ನೇತೃತ್ವದಲ್ಲಿ? ಅರೆ ನಾನು ಹೇಳಿದ್ದೆಲ್ಲ, ನಾನು ತಪ್ಪೇ ಮಾಡ್ಲಿಲ್ಲ, ಅದರಲ್ಲಿ ಕಾಂಪ್ರಮೈಸ್ ಏನು ಬಂತು? ನಾನು ಕೇಳುವಂತದ್ದು ಸಿಗ್ತೀನಿ, ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾತಾಡಿಲ್ಲ ಅಂತ ಹೇಳಿ. ಎಸ್, ಅದು ಒಂದು ವಿಚಾರ. ಅದು ಅಲ್ಲಲ್ಲ, ಒಂದೇ ಆ ವಿಚಾರವನ್ನು ಬಿಟ್ಟು ನಾನು ಶರಣ್ ಅವರೇ, ಆ ಜಿಹಾದಿ ಮಾನಸಿಕತೆ ಇದ್ದಂತ ಯುವಕರು ಒಂದು ವೇಳೆ ಇದ್ದಿದ್ರೆ ಅವರನ್ನು ಹತ್ತಿರ ಮಾಡಬೇಡಿ ಅಂತ ಹೇಳಿ ಹೇಳಿದ್ರು ಅಷ್ಟೇ. ಆ ಉದ್ದೇಶದಿಂದ ಹೇಳಿದ್ದು ಸಾರ್ನಾಥ್. ಒಪ್ತೇನೆ. ಎಸ್, ಖಂಡಿತ. ನಾನು ಕೇಳುವಂಥದ್ದು ಈ ಎರಡು ಸಂಘಟನೆಗಳು, ಈಗ ಭಿನ್ನಾಭಿಪ್ರಾಯಕ್ಕೆ ಬಂದಿರುವ ಎರಡು ಸಂಘಟನೆಗಳು ಉಂಟಲ್ಲ, ಬೆಳಾಲ್ಬಾಗ್ ಫ್ರೆಂಡ್ಸ್ ಮತ್ತು ಬಿರುವೇರ್ ಕುಡ್ಲ, ಇವರ ನಡುವೆ ಒಂದು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳೋದು. ಖಂಡಿತವಾಗ್ಲೂ ಸರಿ ಮಾಡ್ಬೇಕು. ನೋಡಿ, ಇವತ್ತು ಅಲ್ಲಿ ನಮ್ಮ ನವರಾತ್ರಿ ಸಮಯದಲ್ಲಿ, ದಸರಾ ಸಮಯದಲ್ಲಿ ಇಡೀ ನಮ್ಮ ಕರ್ನಾಟಕಕ್ಕೆ ಕುದ್ರೋಳಿಯ ದಸರಾ ಅಂದ್ರೆ ಬಹುಶಃ ಇವತ್ತು ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅವರು ಮೆರವಣಿಗೆ ಹೋಗ್ಬೇಕಾದ್ರೆ ಇವತ್ತು ಬಿರುವೇರು ಕುಡ್ಲದ ಕಡೆಯಿಂದಲೂ ಒಂದು ಟ್ಯಾಬ್ಲೋ ಹುಲಿಗಳ ವೇಷ ಇದೆ, ಇವರದು ಇದೆ, ಫ್ರೆಂಡ್ಸ್ ಅವ್ರದ್ದು ಇದೆ, ಎಲ್ರೂ ಇದೆ. ಇಷ್ಟು ಚೆನ್ನಾಗಿ ಇವರು ಮಾಡ್ತಾರೆ, ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಯಾಕೆ ಅವರಿಗೆ ಭಿನ್ನಾಭಿಪ್ರಾಯ? ಅದನ್ನ ಅವರು ಸರಿ ಮಾಡ್ಲಿ. ಅವರು ಕೂತ್ಕೊಂಡು ಯಾವುದೋ ಒಂದು ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿ ಜಗಳ ಮಾಡುದು, ಅದರ ನಡುವೆ ಈ ರೀತಿ ಕುದ್ರೋಳಿ ಅಂತ ಯುವಕರು ಬಂದು, ಯಾರು ನಮ್ಮ ದೇಶ ವಿರೋಧಿ, ಹಿಂದೂ ವಿರೋಧಿ ಭಾಗವಹಿಸುವಂತ ಯುವಕರು ಬಂದು ಈ ಹಿಂದೂಗಳಿಗೆ ಹೊಡೆಯುವುದು, ಇದೆಲ್ಲ ನಾವು ಚೆನ್ನಾಗಿರಲ್ಲ ಅಂತ ಹೇಳಿ ನೋಡುವವರಿಗೆ. ಹೌದಾ ಅಲ್ವಾ? ಥ್ಯಾಂಕ್ ಯು. ಶರಣ್ ಅವರೇ, ಇಷ್ಟು ಹೊತ್ತ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದು ನಿಮ್ಮ ಅಭಿಪ್ರಾಯ ಮತ್ತು ಏನು ನಿಮ್ಮ ಆಶಯ ಏನಿರಬೇಕು ಅನ್ನೋ ಬಗ್ಗೆ ನೀವು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಶರಣ್ ಪಂಪೋಲ್ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ಒಟ್ಟು ಏನು ವಿವಾದಗಳು, ತಕರಾರುಗಳು, ಈ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿಕೊಂಡು ನೋಡಿಕೊಂಡು ಹೋದಾಗ ಎಲ್ಲೋ ಸಣ್ಣ ಈಗೋ ಅಂತ ನಾವು ಹೇಳ್ತೇವೆ ನೋಡಿ, ಅಂತ ಈಗೋ ಪ್ರಾಬ್ಲಮಿಂದ ಅಥವಾ ನಾನು ಮೇಲು ಎಲ್ಲ ಸಂಘಟನೆಯ ಎಲ್ಲ ಏನು ಸಂಸ್ಥೆಗಳ ನಡುವೆ ಇರುವಂಥದ್ದೇ ಎಲ್ಲೋ ಈ ರೀತಿಯ ಈಗೋ ಪ್ರಾಬ್ಲಮ್ ಆಗಿ ಈ ರೀತಿಯ ಏನು ತಕರಾರುಗಳು ಉಂಟಾಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ನಾನು ಎಲ್ಲರೂ ಪರಸ್ಪರ ಜೊತೆಯಾಗಿ ಕುಳಿತುಕೊಂಡು ಮಾತನಾಡಿ ಇತ್ಯರ್ಥ ಮಾಡಬಹುದಾಗಿದ್ದ ಅಥವಾ ಮಾತನಾಡಬಹುದಾದ ಒಂದು ವಿಚಾರ ಇದು. ಸೊ ಹಾಗಾಗಿ ಇದೊಂದು ದೊಡ್ಡ ಒಂದು ಇಶ್ಯೂ ಆಗಿ ಏನು ಮುಂದಕ್ಕೆ ಓದದ್ದು ಯಾಕೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿ ಕಾಡ್ತದೆ. ಯಾಕೆಂತ ಹೇಳಿದ್ರೆ ನಾವು ನೋಡಿದೆವು ಶರಣ್ ಪಂಪೋಲ್ ಅವರು ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಚಾರ. ಆನಂತರ ಅವರು ಈಗ ಮಾಧ್ಯಮದ ಮುಂದೆ ಅವರು V4 ವಾಹಿನಿಯ ಮುಖಾಂತರ ಕೊಟ್ಟಂಥ ಒಂದು ಸ್ಪಷ್ಟೀಕರಣ, ಯಾವ ಕಾರಣಕ್ಕೆ ನನ್ನ ವಿರೋಧ ಇತ್ತು, ಯಾವ ನೆಲೆಯಲ್ಲಿ ನನ್ನ ವಿರೋಧ ಇತ್ತು, ಮತ್ತು ಅವರ ಬಗ್ಗೆ ಏನು ವಿರೋಧ ವ್ಯಕ್ತಪಡಿಸಿದವರ ವಿಚಾರದ ಬಗ್ಗೆ ಕೂಡ ಅವರು ಕೊಟ್ಟಂಥ ಸ್ಪಷ್ಟೀಕರಣಗಳು ಜಾತಿ ಅನ್ನೋದು ನನ್ನ ಇಶ್ಯೂ ಅಲ್ಲ, ಅಥವಾ ನನ್ನ ಅಜೆಂಡಾ ಕೂಡ ಅಲ್ಲ, ಅಥವಾ ನನ್ನ ಆಸಕ್ತಿಯ ವಿಚಾರ ಅಲ್ಲ ಅನ್ನೋದು ಶರಣ್ ಪಂಪೋಲ್ ಅವರು ಕೊಟ್ಟಿರುವಂಥ ಅಭಿಪ್ರಾಯ. ಸೊ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತೇವೆ ಅಂತ ನಾವು ಹೇಳ್ತೇವೆ ಅಲ್ವಾ. ಜಗಳಗಳು ಕೆಲವೊಮ್ಮೆ ತಾರಕಕ್ಕೆ ಏರುತ್ತೆ, ಆಮೇಲೆ ಎಲ್ಲರೂ ಸ್ವಯಂ ಆತ್ಮವಿಮರ್ಶೆ ಮಾಡಿಕೊಳ್ತಾರೆ, ಮತ್ತು ಅಲ್ಲಿಗೆ ಬದಿಗೆ ಬರುತ್ತೆ, ಮತ್ತು ರಾಜಿ ಮಾಡ್ತಾರೆ. ಎಲ್ಲರೂ ಕೂಡ ಸಮುದಾಯದ ನಡುವೆ ಇರುವಾಗ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಸ್ವಾಭಾವಿಕವೇ. ಆದರೆ ಅದು ಬಿಯಾಂಡ್ ದ ಲಿಮಿಟ್ ಅಂತ ನಾವು ಹೇಳ್ತೇವೆ. ಒಬ್ಬನನ್ನು ವಿಪರೀತವಾಗಿ ನೋಯಿಸುವಷ್ಟು ನಾವು ಮಾತನಾಡಬಾರ್ದು, ಅದೇ ರೀತಿಯಾಗಿ ಇನ್ನೊಬ್ಬನನ್ನು ತೀರಾ ಡಿಗ್ರೇಡ್ ಮಾಡುವಷ್ಟು ಕೂಡ ನಾವು ಮಾತನಾಡಬಾರದು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ಅಭಿಪ್ರಾಯ. ನಾನು ಈ ಒಂದು ಈಗಾಗಲೇ ಇಲ್ಲಿ ಉದಯ್ ಬಳ್ಳಾಲ್ ಅವರು ಮಾತಾಡಿದರು, ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ಅವರು, ಶರಣ್ ಪಂಪೋಲ್ ಅವರು ಕೂಡ ಮಾತಾಡಿದರು. ಈ ನಡುವೆ ನಾನು ಶರಣ್ ಪಂಪೋಲ್ ಅವರ ಹೇಳಿಕೆಗೆ ಇವತ್ತು ಮಾಧ್ಯಮ ಗೋಷ್ಠಿ ನಡೆಸಿ ಪ್ರತಿಕ್ರಿಯೆ ಕೊಟ್ಟಿದ್ದಂಥ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ದೀಪು ಶೆಟ್ಟಿಗಾರ್ ಅವರು ನೇರವಾಗಿ ಈಗ ನಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ದೀಪು ಶೆಟ್ಟಿಗಾರರೇ ನಮಸ್ಕಾರ. ಹಲೋ ಶೆಟ್ಟಿಗಾರರೇ ನಮಸ್ಕಾರ.
ನಮಸ್ತೆ. ನಮಸ್ತೆ ನಮಸ್ತೆ. ಈಗ ನಾನು ನೀವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ವಿಚಾರಗಳನ್ನು ನಾವು ಕೇಳಿದೆವು ಮತ್ತು ಯಥಾ ಪ್ರಕಾರವಾಗಿ ಅದನ್ನು ಟೆಲಿಕಾಸ್ಟ್ ಕೂಡ ಮಾಡಿದೆವು. ಇದು ದೀಪು ಶೆಟ್ಟಿಗಾರ್ ಅವರೇ, ನಾನು ಈ ನಡುವೆ ಉದಯ್ ಬಳ್ಳಾಲ್ಬಾಗ್ ಅವರು ಮಾತಾಡಿದ್ರು, ಮತ್ತೆ ಶರಣ್ ಪಂಪ್ವೆಲ್ ಅವರು ನಿನ್ನೆಯ ಪ್ರತಿಭಟನೆಯಲ್ಲಿ ಮಾತನಾಡಿದನ್ನು ಕೂಡ ನಾವು ಯಥಾ ಪ್ರಕಾರವಾಗಿ ತೋರಿಸಿದೆವು. ಈ ನಡುವೆ ಈಗ ನೀವು ಮಾತನಾಡುವುದಕ್ಕಿಂತ ಮೊದಲು ಶರಣ್ ಪಂಪ್ವೆಲ್ ಅವರು ಕೂಡ ಮಾತಾಡಿದರು. ಈಗ ನೀವು ಎತ್ತಿರುವಂತ ಒಂದೆರಡು ಆರೋಪಗಳ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ದೀಪು ಶೆಟ್ಟಿಗಾರ್ ಅವರೇ, ನೀವು ಎತ್ತಿರುವ ಒಂದೆರಡು ಪ್ರಶ್ನೆಗಳ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು, ನಾನೇನು ರಕ್ಷಿತ್ ಕೊಠಾರಿ ಅವರ ಏನು ಜಾತಿ ಅಥವಾ ಜಾತಿ ಪ್ರೇಮದಿಂದ ನಾನು ಈ ಒಂದು ಪ್ರತಿಭಟನೆಗೆ ಬಂದಿಲ್ಲ ಅನ್ನುವಂಥ ವಿಚಾರ. ಮತ್ತೆ ಏನು ಸಿಟಿ ಸೆಂಟರ್ನಲ್ಲಿ ನಾನು ನಡೆಸ್ತಾ ಇರುವಂಥ ವ್ಯವಹಾರ ಅದಕ್ಕೆ ಅದರದ್ದೇ ಆದ ಕಾರಣಗಳಿದ್ದಾವೆ ಅನ್ನುವಂಥ ವಿಚಾರ. ಮತ್ತೆ ಅದೊಂದು ವ್ಯವಹಾರ, ಇಟ್ಸ್ ಎನ್ ಎ ಬಿಸಿನೆಸ್ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ನೀವು ಎತ್ತಿರುವಂಥ ಪ್ರಶ್ನೆ, ನಮ್ಮ ಬೇರೆ ಸಂಘಟನೆಯಲ್ಲಿ ಎಲ್ಲ ಸಮುದಾಯ ಜಾತಿಯವರು ಸದಸ್ಯರಾಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಅವರು ಕೊಡುವಂಥ ಹೇಳಿಕೆ, ನಿಮ್ಮ ಸಂಘಟನೆಯಲ್ಲಿರುವ ಕೆಲವರು ಅಥವಾ ಏನು ಸಂಘಟನೆಯ ಸಂಪರ್ಕದಲ್ಲಿರುವ ಕೆಲವರಿಗೆ ಅವರು ಜಿಹಾದಿ ಮನೋಭಾವದವರು ಅಂತ. ಸೊ ಅಲ್ಟಿಮೇಟ್ಲಿ 3 ವಿಷಯಗಳನ್ನು ಶರಣ್ ಪಂಪೆಲ್ ಅವರು ಪ್ರಸ್ತಾಪ ಮಾಡಿದರು. ಒಂದು, ನಾನು ಜಾತಿಯ ಕಾರಣಕ್ಕಾಗಿ ಜಾತಿ ಪ್ರೇಮದಿಂದ ನಾನು ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾದದ್ದು ಅಲ್ಲ ಅಂತ. ನೋಡಿ, ಈಗ ಮೊದಲನೇದಾಗಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಜಾತಿಯ ಕಾರಣಕ್ಕೆ ಭಾಗಿಯಾಗಿಲ್ಲ ಅಂತ ಹೇಳಿದ್ರು. ಹೌದು. ಈಗ ಅದಕ್ಕೆ ನಾನು ಹೇಳ್ತೇನೆ, ಅವರು ಜಾತಿಯ ಕಾರಣಕ್ಕೆ ಭಾಗಿಯಾಗ, ಈಗ ನಮ್ಮ ಬಿರುವೇರು ಕುಡ್ಲ ತಂಡದ ಹಲವಾರು ಮಂದಿಯ ಸಂಪರ್ಕರಿಗೆ ಇದೆ, ಮುಖ್ಯ ವ್ಯಕ್ತಿಗಳ ಸಂಪರ್ಕ ಇದೆ. ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಸಂಘಟನೆಯ ವ್ಯಕ್ತಿಗಳಲ್ಲಿ ಏನು ವಿಷಯ ನಡೆದಿದೆ ಅಂತ ಅವರು ಕೇಳ್ಬೋದಿತ್ತಲ್ಲ ಅವರು. ಯಾವುದೇ ಮನೋಭಾವನೆ ಇಲ್ಲದೆ ಹೋಗುವಂತ ವ್ಯಕ್ತಿ ಮೊದಲಲ್ಲಿ ಏನ್ ನಡೆದಿದೆ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕಲ್ಲ. ಅವರು ಅದನ್ನು ಪರಿಶೀಲಿಸಲಿಕ್ಕೆ ಹೋಗದೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನ್ ತೇರಿಸ್ತದೆ? ಹಾಗಾದ್ರೆ ಇವರ ಡಿಸ್ಕಷನ್ ಯಾರ ನಡುವೆ ಆಯ್ತು? 2 ಕಡೆ ಕೇಳ್ಬೇಕಲ್ವಾ? ನಮ್ಮ ಸಂಘಟನೆ ಅಷ್ಟು ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ವಿಷಯಗಳನ್ನು ಇದು ಮಾಡಿದಂತ ಅವರು ಹೇಳ್ತಾ ಇರುವಾಗ ಅವರು ನಮ್ಮ ಕಡೆ ಬಂದು ಕೇಳ್ಬೋದಿತ್ತಲ್ಲ. ಹೌದು ಹೌದು. ಮತ್ತೆ ಎರಡನೇದೇನು ಹೇಳಿದ್ರು ಅಂತ ಹೇಳಿದ್ರೆ, ನೀವ್ ಹೇಳಿದ್ರಿ ಸಿಟಿ ಸೆಂಟರ್ ನ ವಿಷಯದಲ್ಲಿ ಅವರ ಕೆಲವು ಅದಕ್ಕೆ ಕಾರಣಗಳಿವೆ, ಅದಕ್ಕೆ ಹೋಗಿದಾರಂತ. ಹಾಗೆಯೇ ನಮ್ಮ ಬಿರುವೇರು ಕುಡ್ಲದಲ್ಲಿ ಕೂಡ ಮುಸ್ಲಿಮ್ಸ್ಗಳು ಬರ್ಲಿಕ್ಕೂ ಕೂಡ ಕಾರಣ ಇದೆ. ಯಾಕಂತೇಳಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರೆಂಬಂತ ವೇದವಾಕ್ಯವನ್ನು ಪಾಲಿಸ್ತಾ ಇದ್ದೇವೆ. ಆದ ಕಾರಣ ಪ್ರತಿ ಧರ್ಮದವರು ನಮಗೆ ಬರ್ತಾರೆ. ಅವರಿಗೆ ಹೇಗೆ ಕಾರಣ ಇದೆಯೋ ಹಾಗೆ ನಮಗೂ ಕಾರಣ ಇರ್ಬೇಕಲ್ಲ. ಎಲ್ಲ ಮುಸ್ಲಿಮರು ಕೆಟ್ಟದಲ್ಲ ಅಂತ ಅವರೇ ಹೇಳಿದಾಗ ಆಯ್ತಲ್ಲ. ಈಗ ಅಲ್ಲಿದವರಿಗೆ ವಹಿವಾಟು ಓಕೆ ಅಂತಾದ್ರೆ ನಮ್ದು ಇಲ್ಲಿ ಅವರು ಯಾಕೆ ಪ್ರಶ್ನೆ ಮಾಡ್ತಾರೆ? ಯಾವತ್ತು ಕೂಡ ಒಬ್ಬ ಮನುಷ್ಯ ಪರ್ಫೆಕ್ಟ್ ಆಗಿದ್ರೆ ಇನ್ನೊಂದು ಮನುಷ್ಯನನ್ನು ಪ್ರಶ್ನಿಸಬಹುದು. ಈಗ ನಾವು, ನಂಗೆ ಆಪಲ್ ಇಷ್ಟ, ನಾನು ಆಪಲ್ ತಿಂತೇನೆ, ಇನ್ನೊಬ್ಬ ನಾನು ತಿಂಬೇಡ ಹೇಳುದು ತಪ್ಪಲ್ಲ? ಕೊಳೆತ ಆಪಲ್ ತಿನ್ಬೇಡ ಅಂತ ಹೇಳುದು ಸರಿ, ನಾವು ಸೊಪ್ತೇವೆ. ಕೊಳೆತ ಆಪಲ್ ತಿನ್ಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ನಾರ್ಮಲ್ ಆಪಲ್ ಅನ್ನು ಅವರು ತಿಂತಾರಂತೆ, ನಾವು ತಿನ್ಬಾರ್ದಂತೆ. ಇದು ಯಾವ ರೀತಿಯ ಇದು? ಈಗ ಜೊತೆಗೆ ಅವರು ಹೇಳುವಂಥದ್ದು, ನಾನು ಬಿರುವೇರು ಕುಡ್ಲ ಸಂಘಟನೆಯ ವಿರುದ್ಧ ಯಾವುದೇ ಶಬ್ದವನ್ನು ಮಾತನಾಡಿಲ್ಲ ಅಂತ. ನಾನು ಬಿರುವೇರು ಕುಡ್ಲ ಸಂಘಟನೆಯ ವಿರುದ್ಧ ಯಾವುದೇ ಶಬ್ದವನ್ನು ಮಾತಾಡಿಲ್ಲ ಅಂತ ಹೇಳುವಂಥದ್ದು. ಅಲ್ಲ, ಹೆಸರು ತೆಗೆಯುವ ಅವಶ್ಯಕತೆ ಆಗಿತ್ತು. ಎಲ್ಲ ಆದ್ರೆ ಇಷ್ಟು ದಿವಸ ಪ್ರೆಸ್ ಮೀಟ್ ಆಯ್ತು, ಈ ಘಟನೆ ನಡೆದು ಇಷ್ಟು ದಿವಸ ಆಯ್ತು. ಒಬ್ರು ಪೊಲೀಸ್ ಇಲಾಖೆಯಿಂದಾಗ್ಲಿ ಅಥವಾ ಅದು ಕಂಪ್ಲೇಂಟ್ ಕೊಟ್ಟವರಾಗ್ಲಿ ಯಾರಾಗ್ಲಿ ಬಿರುವೇರು ಕುಡ್ಲದ ಹೆಸರು ಹೇಳಿಲ್ಲ. ಇವರ ಹೆಸರು ಯಾಕೆ ಹೇಳಿದ್ರು? ಇವರಿಗೆ ಆ ಹೆಸರನ್ನು ತಲೆಗೆ ತುರುಕಿದೆ ಯಾರು? ಈಗ ಅವರು ಹೇಳುವಂಥದ್ದು, ನಾನು ಸಂಘಟನೆಯ ಬಿರುವೇರು ಕುಡ್ಲ ಸಂಘಟನೆ ಹೆಸರು ಹೇಳಿಲ್ಲ ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳುವಂಥದ್ದು. ನಾನು ಎಲ್ಲೂ ಕೂಡ ಬಿರುವೇರು ಕುಡ್ಲ ಸಂಘಟನೆಯ ಕೆಲಸ, ಅವರ ಸಮಾಜ ಸೇವೆ, ಅವರ ಧಾರ್ಮಿಕ ಸೇವೆ, ಇದರ ಬಗ್ಗೆ ನಾನು ಆಕ್ಷೇಪಾರ್ಹವಾದ ಒಂದು ಮಾತನ್ನು ಕೂಡ ಹೇಳಿಲ್ಲ. ಅಲ್ಲ, ಹೇಳದಿದ್ರೆ ಅದರಲ್ಲಿ ಸೆಂಟೆನ್ಸ್ ನೋಡಿ, ಆ ವಿಡಿಯೋದಲ್ಲಿ ಅವರು ಹೇಳಿದ ಸೆಂಟೆನ್ಸ್ ಅನ್ನು ಕ್ಲೀನ್ ಆಗಿ ಕೇಳಿದಾಗ ಅದರಲ್ಲಿ ಗೊತ್ತಾಗ್ತದೆ. ಅವರು ಹೇಳಿದ್ದಾರೆ, ಇಂಥವರಿಗೆ ನೀವು ಸಪೋರ್ಟ್ ಮಾಡುದು ತಪ್ಪು, ನಿಮ್ಮ ಸಂಘಟನೆಗೆ ಜನ ಕಮ್ಮಿ ಆಗ್ತದೆ. ನಾವೆಲ್ಲಿ ಸಪೋರ್ಟ್ ಮಾಡಿದ್ದೇವೆ? ಇವರಿಗೆ ಇಷ್ಟ ಬಂದಾಗ ಇವರು ಹೇಳಿದವರು ನಮ್ಮ ಮೆಂಬರ್ ಅಂತ ಹೇಳಿದ ಕೂಡಲೇ ಮೆಂಬರಾ? ಇವರೇ ನಮ್ಗೆ ಸಂಘಟನೆ ನಾವೇನು ಗುರ್ತು ಕೊಟ್ಟಿದ್ದೇವೆ ಇವರಿಗೆ? ಒಟ್ಟಾಗಿ ಮಾತಾಡಬಾರ್ದಲ್ಲ. ಈಗ ನಾನೊಬ್ಬನು ಇವರ ಸಂಘಟನೆ ಅಂತ ಹೇಳಿ ನಾವು ಇವರ ಸಂಘಟನೆಯವರು ಮಾಡಿದಂತ ಹೇಳಿದ್ರೆ ಇವರು ಬಿಡ್ತಾರಾ? ಇನ್ನೊಂದು ಸಂಘಟನೆಯ ಬಗ್ಗೆ ಮಾತಾಡಬೇಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟವರಲ್ಲಿ ಮಾತಾಡ್ಬೇಕಲ್ಲ. ನಾವು ನಮ್ಮ ಸಂಘಟನೆಯ ಅಧ್ಯಕ್ಷ, ಸೆಕ್ರೆಟರಿ ಅಂತ ಯಾಕೆ ಮಾಡಿದ್ದು? ಅವರಿಗೆ ಜವಾಬ್ದಾರಿ ಯಾಕೆ ಕೊಟ್ಟದ್ದು? ಇವರಿಗೆ ಇಷ್ಟ ಬಂದಾಗೆ ಪುಂಗಿ ಊದುದಾದ್ರೆ
ಅವರ ಬಗ್ಗೆ ನಮಗೂ ಕೂಡ ಗೌರವ ಇದೆ. ನಾವು ಹೇಳುವುದಷ್ಟೇ, ಅವರು ಮಾಡಿರುವಂತಹ ಒಳ್ಳೆ ಕೆಲಸದ ಬಗ್ಗೆ ಗೌರವ ಇದೆ, ಸಂಘಟನೆಯ ಬಗ್ಗೆ ನಮ್ಗೆ ಗೌರವ ಇದೆ. ವೈಯಕ್ತಿಕವಾಗಿ ಅವರು ಯಾರೋ ಒಬ್ರು ಅವರ ಕುಟುಂಬದವರಂತ ಹೇಳಿ ಅವರು ಅಲ್ಲಿ ಹೋಗಿ ನಮ್ಮ ಸಂಘಟನೆ ಬಗ್ಗೆ ಮಾತಾಡಿದ್ರೆ ತಪ್ಪೇ. ನಮ್ಮ ಸಂಘಟನೆ ಬಗ್ಗೆ ನೈತಿಕ ಹಕ್ಕು ನಾವು ಯಾರಿಗೂ ಕೊಟ್ಟಿಲ್ಲ ಮಾತಾಡುದು. ನಮ್ಗೆ ಹೊಗಳುವ ಅವಶ್ಯಕತೆ ಇಲ್ಲ. ನಮ್ಗೆ ಜನರ ನಾವು ನಮ್ಮ ಸಂಘಟನೆ ಹೊಗಳುಗಳೇ ಅಂತ ನಾವು ಯಾರಲ್ಲೂ ಕೇಳುವುದಿಲ್ಲ. ಈಗ ನಮ್ಗೆ ದೇವರ ಆಶೀರ್ವಾದ ಉಂಟು. ನಾವು ಮಾಡುವ ಒಳ್ಳೆ ಕೆಲಸಕ್ಕೆ ದೇವರ ಪ್ರತಿಫಲ ಕೊಡ್ತಾರೆ ಹೊರತು ನಮ್ಮ ಸಂಘಟನೆ ಹೆಸರನ್ನು ಮಿಸ್ಯೂಸ್ ಮಾಡೋದಕ್ಕೆ ನಮ್ದು ವಿರೋಧ ಖಂಡಿತ ಇದ್ದೇವೆ. ಈಗ ಎಸ್, ಈಗ ದೀಪು ಶೆಟ್ಟಿಗಾರ್ ಅವರೇ, ಈ ನಡುವೆ ಅವರು ಶರಣ್ ಪಂಪೋಲ್ ಅವರು ಹೇಳಿದ ಇನ್ನೊಂದು ಮಾತು, ನನ್ನ ಪ್ರತಿಭಟನೆಯಲ್ಲಿ ನಾನು ಇಂಥ ವಿಚಾರಗಳನ್ನು ಮಾತಾಡಿದೆ. ನಾನು ಬಿರುವೇರು ಕುಡ್ಲ ಸಂಘಟನೆಯ ಬಗ್ಗೆ ಹೆಸರೆತ್ತಿ ಸಂಘಟನೆ ವಿರುದ್ಧ ಒಂದು ಶಬ್ದವನ್ನು ಮಾತಾಡಲಿಲ್ಲ. ಆದರೆ ಇವತ್ತು ಮಾಧ್ಯಮ ಗೋಷ್ಠಿ ನಡೆಸಿದ ಸದಸ್ಯರುಗಳು, ಬಿರುವೇರು ಕುಡ್ಲ ಸಂಘಟನೆ ಸದಸ್ಯರುಗಳು ನನ್ನ ವಿರುದ್ಧ ತುಂಬಾ ಆಕ್ಷೇಪಾರ್ಹವಾಗಿ ಮಾತನಾಡಿದರು. ಇದು ನನಗೆ ತುಂಬಾ ಬೇಸರ ಆಗಿದೆ ಅಂತ. ಅಲ್ಲ, ಅವರಿಗೆ ಬೇಸರ ಅಂತೇಳಿ ನಮ್ಗೆ ಬೇಸರ ಆದದಕ್ಕೆ ಮಾತಾಡಿದಲ್ಲ. ನಮ್ಗೆ ಯಾವ ರಿಯಾಕ್ಷನ್, ದೇರ್ ಇಸ್ ಅನ್ ಆಪೋಸಿಟ್ ರಿಯಾಕ್ಷನ್. ಒಂದು ಆಕ್ಷನ್ ಆದ ಕಾರಣ ಅಲ್ಲಿ ಆಪೋಸಿಟ್ ರಿಯಾಕ್ಷನ್ ಆಗಿದೆ. ಇಲ್ಲಿಗೆ ನಮ್ಗೆ ಸುಮ್ನೆ ಮಾತಾಡ್ಲಿಕ್ಕೆ ಹುಚ್ಚಿದ್ಯಾ? ಅಥವಾ ಇಲ್ಲಿ ತನಕ ನಾವು ಅವರ ಬಗ್ಗೆ ಏನಾದ್ರೂ ಮಾತಾಡಿದ್ವಾ? ನಮ್ಮ ಸಂಘಟನೆಯ ಬಗ್ಗೆ ಮಾತಾಡಿದ್ರು, ನಮ್ಮ ಸಂಘಟನೆಯ ವಿಷಯಕ್ಕೆ ಹೊರಗೆ ತೆಗೆದ್ರು. ಎಲ್ಲರೂ ಹೇಳ್ತಿದ್ದಾರಲ್ಲ, ಸಮಾಜದಲ್ಲಿರುವ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಅವರು ಒಂದು 4 ರೌಂಡ್ ಸುತ್ತು ಹೊಡೆದು ಅವ್ರು ಮಾಡಿ ಸರಿಯ ತಪ್ಪಂತ ಉಳಿದವರ ಹತ್ರ ಕೇಳಿ. ಯಾರು ಮನುಷ್ಯ, ನಾನಾಗ್ಲಿ ಬೇರೆಯವರಾಗ್ಲಿ, ಯಾರು ಮನುಷ್ಯ 100% ಪರ್ಫೆಕ್ಟ್ ಇಲ್ಲ. ಮನುಷ್ಯ ತಪ್ಪು ಮಾಡಿದಾಗ ತಪ್ಪಾಗಿದೆ ಎಂಬುದನ್ನು ಅರ್ಥ ಮಾಡಿ ಹೋಗುವವನೇ ಮನುಷ್ಯ. ಹೊರತು ತಪ್ಪು ಮಾಡಿದಾಗ ನಾನೇ ಸರಿ ಅಂತ ವಾದ ಮಾಡಿಕೊಂಡು ಹೋಗ್ತಾನಲ್ಲ, ಅವ ಯಾವತ್ತೂ ಕೂಡ ಮುಂದೆ ಬರಲ್ಲ. ಯಾರೇ ಆಗಿರ್ಲಿ, ಇದು ಪ್ರತಿಯೊಬ್ಬರಿಗೆ ಅನ್ವಯ ಆಗ್ತದೆ. ಈಗ ಅವರು ಹೇಳುವಂಥದ್ದು, ಎಸ್, ನೀವು ಮಾತನಾಡಿರುವಂತಹ ವಿಚಾರಗಳು ತೀರಾ ವೈಯಕ್ತಿಕವಾಗಿ ಟೀಕೆ ಮಾಡಿದ್ದೀರಿ. ಎಸ್, ನಾನು ಕೂಡ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿರುವವನು. ನಾನು ಏನು ಅನ್ನೋದು ನಮ್ಮ ಸಂಘಟನೆಯವರಿಗೆ ಭಾರಿ ಸ್ಪಷ್ಟವಾಗಿ ಗೊತ್ತುಂಟು, ಅರಿವು ಉಂಟು. ಸೊ ಹಾಗಾಗಿ ಎಸ್, ವೈಯಕ್ತಿಕವಾಗಿ ಬೇಸರವಾದದ್ದು ಹೌದು. ಆದರೆ ಜನ ಮತ್ತು ಸಂಘಟನೆಯವರು ನನ್ನ ಬಗ್ಗೆ ಸ್ಪಷ್ಟವಾದಂತಹ ಒಂದು ಅಭಿಪ್ರಾಯ ಇದೆ ಅನ್ನೋದನ್ನು ಅವರು ಹೇಳಿದರು. ಹೌದು, ವೈಯಕ್ತಿಕವಾಗಿ ನಮಗೂ ಕೂಡ ಬೇಸರ ಆಗಿದೆ, ಅವರ ಮೇಲೆ ನಮಗೂ ಕೂಡ ಬೇಸರ ಆಗಿದೆ ಅಲ್ಲ. ನಾವು ಒಂದು ತಂಡದ ಸದಸ್ಯರಾಗಿದ್ದು ನಮ್ಮನ್ನಿವರು ಕೋಮುವಾದಿ ಆ ರೀತಿ ಈ ರೀತಿ ಅಂತ ಹೇಳಿ ಉಳಿದವರನ್ನು ಇದು ಮಾಡ್ಲಿಕ್ಕೆ ಹೋಗಿ ಉಳಿದ ಒಂದು ಫಂಕ್ಷನ್ ಅಲ್ಲಿ, ಒಂದು ಸಭೆಯಲ್ಲಿ ನಮ್ಮ ತಂಡದ ಹೆಸರನ್ನು ಹೇಳಿದ್ದು ನಮಗೂ ಬೇಜಾರಾಗಿದೆ. ಆ ಬೇಜಾರಿಗೆ ನಾವು ರಿಯಾಕ್ಷನ್ ಮಾಡಿದ್ದೇವೆ. ಅವರಿಗೆ ಇಲ್ಲಿ ತನಕ ನಾವೇನಾದ್ರೂ ಹೇಳಿದೀವಾ? ಅಥವಾ ಎಂತಾದ್ರೂ ಅವರ ಬಗ್ಗೆ ನಮ್ಮ ವಿಷಯಕ್ಕೆ ಬಂದದಕ್ಕೆ ನಾವು ರಿಯಾಕ್ಷನ್ ಕೊಟ್ಟಿದ್ದೇವೆ? ಈಗ ದೀಪು ಶೆಟ್ಟಿಗಾರ್ ಅವರೇ, ನಿಮ್ಮ ಹತ್ರ ನಾನು ಇದರಾಚೆಗೆ ಒಂದೆರಡು ವಿಷಯಗಳನ್ನು ಕೇಳುವಂಥದ್ದು. ಎಸ್, ಈಗ ನೀವು ಕೂಡ ಸಾಮಾಜಿಕ ಜನಪರ ವಿಚಾರಗಳ ಬಗ್ಗೆ ತುಂಬಾ ಆಸಕ್ತಿಯಿಂದ, ಕಳಕಳಿಯಿಂದ ಕೆಲಸ ಮಾಡ್ತಾ ಇರೋರು, ಮಾತನಾಡ್ತಾ ಇರುವವರು ಎಲ್ಲೋ ಒಂದು ನಾವು ಸಾಮಾನ್ಯವಾಗಿ ಮಾತು ಬಳಕೆಯಲ್ಲಿ ಹೇಳ್ತೇವಲ್ಲ, ಈಗೋ ಪ್ರಾಬ್ಲಮ್ ಅಂತ, ಈಗೋ ಇಶ್ಯೂ ಅಂತ. ಎಲ್ಲೋ ಒಂದು ಮಾತನಾಡಿ ಸರಿ ಮಾಡಬಹುದಾಗಿದ್ದ, ಮಾತುಕತೆಯ ಮೂಲಕ ಸರಿ ಮಾಡಬಹುದಾಗಿದ್ದ ವಿಷಯ ಎಲ್ಲೋ ಅದು ವಿಷಯಾಂತರವಾಗಿ ತುಂಬಾ ಗೊಂದಲ, ವಾದ ವಿವಾದಕ್ಕೆ ಕಾರಣ ಆಯ್ತು ಅಂತ ನಿಮಗೆ ಅನಿಸುತ್ತಾ? 100% ನೋಡಿ, ಈ ವಿಷಯ ನಡೆದಾಗ ಇವರು ನೇರವಾಗಿ ನಮ್ಮ ಸಂಘಟನೆಯವರಲ್ಲಿ ಮಾತಾಡಿ ಈ ವಿಷಯದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಅವ ನಿಮ್ಮವನ ಅಂತ ಕೇಳ್ತಿದ್ರೆ ಅಲ್ಲಿಯೇ ಮುಗಿತಿತ್ತು. ಯಾವತ್ತೂ ಕೂಡ ಆ ವಿಷಯವನ್ನು ನಮ್ಮೊಳಗೆ ಸಾಲ್ವ್ ಮಾಡಬಹುದಿತ್ತು. ನಾವೇನು ಉಗ್ರಗಾಮಿಗಳಲ್ಲ ಅಥವಾ ನಮ್ದೆಂತ ಕೆಟ್ಟ ಸಂಘಟನೆ ಅಲ್ಲ. ಜನರಿಗೆ ಹೆಲ್ಪ್ ಮಾಡಿದ ಅವರೇ ಹೇಳ್ತಾರೆ ಎಷ್ಟೋ ಹೆಲ್ಪ್ ಮಾಡಿದಂತ. ಅಲ್ಲಿ ಬಂದು ಯಾರೆಲ್ಲಾದ್ರೆ ಮಾತಾಡ್ತಿದ್ರೆ ಅಲ್ಲಿಗೆ ಮುಗಿತಿತ್ತು. ಇವರು ಅಲ್ಲಿ ಹೋಗಿ ಆ ಸಭೆಯಲ್ಲಿ ನಮ್ಮ ತಂಡದ ಹೆಸರನ್ನು ಹೇಳಿ ಇದು ಮಾಡಿರೋದು. ಅವರಲ್ಲಿ ಈಗ ಅವರು ಅಲ್ಲಿ ಕೊಟ್ಟಿರುವ ಮಾತಿಗೆ ನಾವು ಅವರಿಗೆ ಪ್ರತ್ಯುತ್ತರ ಕೊಡದಿದ್ರೆ ಏನ್ ಯೋಚಿಸ್ತಾರೆ? ಎಲ್ರು ಅವ್ರು ಹೇಳಿದ್ರೆ ಸರಿ ಅಂತ ಯೋಚಿಸ್ತಾರೆ. ಜನರಿಗೆ ಸತ್ಯ ತಿಳಿಬೇಕು. ನಮ್ಮ ವಿಷಯ ಅಷ್ಟೇ, ನಾವು ಸತ್ಯ ಧರ್ಮವಾಗಿ ಹೋಗ್ತಿದ್ವಿ, ಜನರಿಗೆ ಸತ್ಯ ತಿಳಿಬೇಕು. ಆ ಕೆಲಸವನ್ನು ಮಾಡಿದ್ದೇವೆ. 100% ನೀವು ಹೇಳಿದ್ರು ಕರೆಕ್ಟ್. ಏನಂದ್ರೆ ಅಲ್ಲಲ್ಲೇ ಮುಗಿಸಬಹುದಿತ್ತು, ಅದನ್ನು ಎಳೆದುಕೊಂಡದ್ದು ಅವರೇ ಅಂತ ಹೇಳ್ಬೋದು. 100%. ಎಸ್, ಈಗ ಇದು ಅಂತಿಮವಾಗಿ ಇದು ದೀಪು ಶೆಟ್ಟಿಗಾರ್ ಅವರೇ, ಎಲ್ಲೋ ಈ ಎರಡು ಗುಂಪುಗಳ ನಡುವೆ ಅಥವಾ ಸಂಘಟನೆಗಳ ನಡುವೆ ಉಂಟಾಗಿರುವ ವಾದ ವಿವಾದ ಮನಸ್ತಾಪವನ್ನು ಎಲ್ಲೋ ಒಂದು ಹಂತದಲ್ಲಿ ರಾಜಿ ಮಾಡುವಂತ, ಕಾಂಪ್ರಮೈಸ್ ಮಾಡುವಂತ, ಯಾಕಂತ ಹೇಳಿದ್ರೆ ನಮ್ಮ ಊರು, ನಮ್ಮ ಪ್ರದೇಶ, ಎಲ್ಲರೂ ನೆಮ್ಮದಿಯಲ್ಲಿ, ಖುಷಿಯಲ್ಲಿ, ಸಂತೋಷದಿಂದ ಇರಬೇಕು ಅನ್ನೋದು ಅಂತಿಮ ಎಲ್ಲರದ್ದು ಆಶಯ ಮತ್ತು ಉದ್ದೇಶ. 100% ನನ್ನ ಉದ್ದೇಶ ಕೂಡ ಅದು. ನನ್ನ ಉದ್ದೇಶ ಕೂಡ ಅದೇ. ನಂದು ಕೂಡ ಎಲ್ರು ಒಟ್ಟಿಗೆ ಹೋಗ್ಬೇಕಂತ ಆಸೆ ಇದೆ. ಆದ್ರೆ ಇವರೇ ಹೇಳಿದ್ರಲ್ಲ, ಇದು ಕೆಟ್ಟ ಚಟುವಟಿಕೆ ಅದಿರೋದು. ಎಕ್ಸಾಂಪಲ್ ಹೇಳಿದಂತೆ, ನಾನು ಬಲ್ಲಬಲ್ಲದಾಗಲ್ಲಿ ಹೋಗುವಾಗ ಅಲ್ಲಿರುವ ಒಂದು ತಂಡ ನನ್ನನ್ನು ದುರ್ಗುಟ್ಟಿ ನೋಡ್ತಾರೆ. ಯಾಕೆ ನೋಡೋದು? ನಾನು ಅವ್ರಿಗೆ ಏನ್ ಕೆಟ್ಟದ್ ಮಾಡಿಲ್ಲಲ್ಲ. ನಾನು ಹೋಗುವಾಗ ನನ್ನನ್ನು ಕೂಡ ದುರ್ಗುಟ್ಟಿ ನೋಡ್ತಾರೆ. ಇವರ ವೈಯಕ್ತಿಕ ದೋಷಕ್ಕೆ ನಮ್ಮನ್ನು ದುರ್ಗುಟ್ಟಿ ನೋಡ್ತಾರೆ ಅಂತ ಹೇಳಿದ್ರೆ ಅವರು ಸರಿಯಾಗಿ ಇದ ಅಂತ ನಾನು ಕೇಳ್ತಿದ್ದೇನೆ.
ನಾವೇನು ತಪ್ಪು ಮಾಡಿದ್ರು ನಮ್ಮನ್ನು ದುರ್ಗತಿ ಹೋಗ್ತಾರೆ. ಇದು ನಂಗೆ ಅದೇ ಓನ್ ಎಕ್ಸ್ಪೀರಿಯನ್ಸ್. ನಂಗೂ ಕೂಡ ಇವತ್ತು ಕೋಪ ಬರ್ಲಿಕ್ಕೆ ಕಾರಣ ಇದೆ. ಯಾಕಂದ್ರೆ ಇಂಥ ಒಂದು ವಿಷಯವನ್ನು ಹುಟ್ಟಾಕೋದು, ಜಗಳ ಹುಟ್ಟಾಕೋದು, ಸುಮ್ಮನೆ ಕ್ರಿಯೇಟ್ ಮಾಡುದು, ಇದು ನಮಗೂ ಬೇಜಾರಾಗ್ತದೆ. ನೋಡಿ ಮತ್ತೊಂದು ವಿಷಯ ಹೇಳ್ತೇನೆ, ಇಲ್ಲಿ ಹೋಗಿ ಬೆಂಕಿ ಹಾಕುವವರು 100 ಮಂದಿ ಸಿಗ್ತಾರೆ 2 ಸಂಘಟನೆಗಳ ಗಲಾಟೆ ಆದಾಗ. ಅದನ್ನು ಒಂದು ಮಾಡುವಂತ ವ್ಯಕ್ತಿಗಳಿಲ್ಲ. ಅದು ಕೇಳ್ಬೇಕು. ಕೆಲವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಂತಿದ್ದಾರಲ್ಲ, ಅವರು ಇಂಥದಕ್ಕೆ ಮುಂದೆ ಬರಬೇಕು. ನಮ್ಮ ಹಿಂದೂ ಸಂಘಟನೆ ಅಂತ ಹೇಳಿ ಎಲ್ಲ ಹಿಂದೂಗಳನ್ನು ಒಟ್ಟು ಮಾಡಿ ಹೋಗುವಂತ ಒಂದು ಕೆಲಸ ಆಗ್ಬೇಕು. ಅದಾಗ್ತಾ ಇಲ್ಲ. ಇದು ನಮ್ಗೆ ನಿಜವಾಗಿ ಬೇಸರದ ವಿಷಯ ಅಂತ ಹೇಳ್ಬೋದು. ಎಸ್ ಈಗ ಇದು ದೀಪು ಶೆಟ್ಟಿಗಾರ್ ಅವರೇ, ಈಗ 2 ಗುಂಪುಗಳನ್ನು, 2 ತಂಡಗಳನ್ನು, 2 ಸಂಘಟನೆಯವರನ್ನು ಕಾಂಪ್ರಮೈಸ್ ಮಾಡುವ ಸಾಧ್ಯತೆಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದು ನನ್ಗೆ ಗೊತ್ತಿಲ್ಲ. ಅದು ಯಾವ ರೀತಿ ಹೋಗ್ತದೆ ಅಂತ ನನ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸ್ಮೈಲ್ ಕೊಟ್ಟಾಗ ನಮ್ಗೆ ಆ ಕಡೆಯಿಂದ ಒಟ್ಟು ದುರ್ಗಟ್ಟಿ ನೋಡುವವರು ಇರುವಾಗ ಅದು ಯಾವ ರೀತಿ ಹೋಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ನಿಜವಾಗಿ ಆ ರೀತಿ ಕರೆಕ್ಟ್ ಆಗಿ ಹೋದ್ರೆ ನಮಗೂ ಕೂಡ ಖುಷಿ. ಯಾಕಂತ ಹೇಳಿದ್ರೆ ದೇಶ ಬಿಟ್ಟು ಏನಾಗ್ಲಿಕ್ಕಿಲ್ಲ. ಜೀವನ ಒಂದು ಕೆಲವು ದಿನಗಳ ಜೀವನ, ಅದನ್ನು ಒಳ್ಳೆ ರೀತಿಯಲ್ಲಿ ಬದುಕುವಂತ ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಶೆಟ್ಟಿಗಾರ್ ಅವರೇ, ಥ್ಯಾಂಕ್ ಯು. ಎಸ್ ಒಂದು ಸಣ್ಣ ವೈಮನಸ್ಸು ಯಾವ ರೀತಿಯದು ಏನೋ ತುಂಬ ವಾದ ವಿವಾದದ ಏನು ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಆದರೆ ಅಂತಿಮವಾಗಿ ಎಲ್ಲರೂ ಬಯಸುವಂಥದ್ದು ಮತ್ತೆ ಕಾಂಪ್ರಮೈಸ್ ಅಂತ ಹೇಳಿದ್ರೆ ಎಲ್ಲರೂ ಒಂದು ಒಟ್ಟಾಗಿ ಸಮಾನತೆಯಿಂದ ಅಥವಾ ಎಲ್ಲರೂ ಒಂದೇ ಸಮಾನ ಮನಸ್ಕತೆಯಿಂದ ಕೆಲಸ ಮಾಡಿಕೊಂಡು ಹೋಗುವ ಅನ್ನೋಂಥ ಆಶಯ. ಎಲ್ಲರೂ ಅಷ್ಟೇ ಅವರವರ ಈಗೋ ಅಂತ ಇರುತ್ತೆ ಅಲ್ಲ, ಅವೆಲ್ಲವನ್ನು ಬಿಟ್ಟು ಮುಕ್ತ ಮನಸ್ಸಿನಿಂದ, ನಿಷ್ಕಲ್ಮಶವಾದ ಮುಕ್ತ ಮನಸ್ಸಿನಿಂದ ಬಂದು ನಿಂತರೆ ಈ ಇಶ್ಯೂ ಕಾಂಪ್ರಮೈಸ್ ಆಗಬಹುದು. ಅಂದರೆ ಅವರವರ ಜೊತೆಗೆ 2 ಸಂಘಟನೆಗಳ ನಡುವೆ ಒಂದು ಪ್ರೀತಿ ಬೆಸೆಯಬಹುದು. ನಾನು ಈ ಮಾತುಕತೆಯನ್ನು ಇಲ್ಲಿಗೆ ಸಮಾಪನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.